ನಮಸ್ಕಾರ ವೀಕ್ಷಕರೇ, ಜಿಎಸ್ಟಿ ಗೊಂದಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಶಾಂಕ್ ಕೌಡೂರು. ಈಗ ದೇಶಾದ್ಯಂತ ಜಿಎಸ್ಟಿ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಬೆಳವಣಿಗೆ ಆಗ್ತಾ ಇದೆ. ಆದರೂ ಕೂಡ ರಾಜ್ಯದಲ್ಲಿ ಆಗಿರ್ಬೋದು, ದೇಶದಲ್ಲಿ ಹಲವಾರು ರೀತಿಯಾದಂತಹ ಹಗರಣಗಳು ಕೂಡ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಪ್ರಧಾನಮಂತ್ರಿ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಜಿಎಸ್ಟಿ ಅನ್ನುವಂಥದ್ದನ್ನು ಈಗ ದೇಶಾದ್ಯಂತ ತಂದಿದ್ದಾರೆ. ಆದರೂ ಕೂಡ ಯಾರೇ ಆಗಿರಲಿ, ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಲವಾರು ಮಿಸ್ಯೂಸ್ಗಳು ನಡೀತಾ ಇದೆ. ಇದನ್ನು ಬಳಕೆ ಮಾಡಿ ಜಿಎಸ್ಟಿ ಬಿಲ್ ಅನ್ನುವಂಥದ್ದನ್ನು ಈಗ ಯಾವೆಲ್ಲ ರೀತಿಯಾಗಿ ಮಾರ್ಪಾಡು ಮಾಡ್ತಾ ಇದ್ದಾರೆ, ಯಾವೆಲ್ಲ ರೀತಿಯಾಗಿ ಅದನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಇದರಿಂದ ಮುಖ್ಯವಾಗಿ ಗುರಿಯಾಗ್ತಾ ಇರುವಂಥದ್ದು ಸಾಮಾನ್ಯ ಜನರ ಜೀವನದಲ್ಲಿ ಏನೆಲ್ಲ ತೊಂದರೆಗಳು ಆಗ್ತಾ ಇದೆ, ಜಿಎಸ್ಟಿ ಅನ್ನುವಂತಹ ಒಂದು ಕುತಂತ್ರದಿಂದ ಯಾವೆಲ್ಲ ರೀತಿಯಾಗಿ ಮೋಸ ಹೋಗ್ತಾ ಇದ್ದಾರೆ ಜನರು ಅನ್ನುವಂಥದ್ದನ್ನು ಮೊದಲಾಗಿ ತಿಳ್ಕೊಳ್ಬೇಕು. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿಯಾಗಿ CA ಶಾಂತರಾಮ್ ಶೆಟ್ಟಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಾಗಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ತಮಗೆ ಇದು ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಈಗಾಗಲೇ GST ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ. ಅಂದರೆ ಮೊದಲಾಗಿ ಯಾವುದೇ ಒಂದು GST ಬಗ್ಗೆ ಇಂಪ್ಲಿಮೆಂಟ್ ಬಂದ ತಕ್ಷಣ CAಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ಹಾಗಾಗಿ ಮೊದಲೇದಾಗಿ GST ಅನ್ನುವಂಥದ್ದು ಈಗ ದೇಶದಲ್ಲಿ ಬಂದಿದೆ. ಮುಖ್ಯವಾಗಿ GST ಅನ್ನುವಂಥದ್ದನ್ನು ಒಂದು ಸಿಂಪಲ್ ಆಗಿ ಹೇಳುವುದಾದರೆ ಯಾವ ರೀತಿ ಹೇಳ್ತೀರಾ? ಆ್ಯಕ್ಚುಲಿ GST ಅಂತ ಹೇಳಿದ್ರೆ ಇಟ್ ಈಸ್ ಸಿಂಪ್ಲಿಫೈಡ್ ಟ್ಯಾಕ್ಸ್. ಮೋಸ್ಟ್ಲಿ ನಿಮ್ಗೆ ಗೊತ್ತಿದ್ದಾಗೆ ಸೆಂಟ್ರಲ್ ಮತ್ತು ಸ್ಟೇಟ್ಗಳು ಬೇರೆ ಬೇರೆ ತೆರಿಗೆಗಳನ್ನ ಹಾಕ್ತಾ ಇದ್ರು. ಓಕೆ, ಸೆಂಟ್ರಲಿಂದ ಎಕ್ಸೈಸ್ ಡ್ಯೂಟಿ ಇರ್ಬೋದು, ಅಥವಾ ಕಸ್ಟಮ್ಸ್ ಡ್ಯೂಟಿ ಇರ್ಬೋದು, ಸರ್ವಿಸ್ ಟ್ಯಾಕ್ಸ್ ಇರ್ಬೋದು, ಹೀಗೆ ಬೇರೆ ಬೇರೆ ಟ್ಯಾಕ್ಸ್ಗಳಿತ್ತು. ಅದೇ ಥರ ಸ್ಟೇಟಲ್ಲಿ ವ್ಯಾಟ್ ಇತ್ತು, ಇದು ವ್ಯಾಟ್ ಇತ್ತು, ಅದರೊಂದಿಗೆ ಆಕ್ಟ್ರಾಯ್ ಅಂತ ಹೇಳಿ ಉಂಟು, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಉಂಟು, ಲಕ್ಸುರಿ ಟ್ಯಾಕ್ಸ್ ಇತ್ತು. ಇದನ್ನೆಲ್ಲ ಮರ್ಜ್ ಆಗಿ ಸಿಂಗಲ್ ಟ್ಯಾಕ್ಸ್, ಒನ್ ನೇಷನ್ ಒನ್ ಟ್ಯಾಕ್ಸ್. ಹಾಗಾಗಿ ವೆರಿ ಸಿಂಪ್ಲಿಫೈಡ್ ಟ್ಯಾಕ್ಸ್. ಆದರೆ ಅದು ಇಂಪ್ಲಿಮೆಂಟ್ ಆಗುವಾಗ ಜನರಿಗೆ ಸ್ವಲ್ಪ ಗೊಂದಲ ಇತ್ತು. ಬಟ್ ಈ ಟ್ಯಾಕ್ಸ್ ಎಷ್ಟು ಸಿಂಪಲ್ ಅಂತ ಹೇಳುವುದಕ್ಕೆ ಬಹುಶಃ ನಿಮಗೆ ರಿಟರ್ನಲ್ಲಿ ಗೊತ್ತಿರಬೇಕು. ಕೇವಲ 2 ಮತ್ತು 3 ರಿಟರ್ನ್ಗಳನ್ನ ಮಾಡಿದರೆ ಆಯಿತು. ಅದರ ಕ್ಯಾಲ್ಕುಲೇಷನ್ಸು ಸಹ ವೆರಿ ಸಿಂಪಲ್ ಇದೆ. ಈವನ್ ರಿಜಿಸ್ಟ್ರೇಷನನ್ನೇ ತಗೊಳ್ಳಿ. ಮೊದಲು ನಮಗೆ ವ್ಯಾಟ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ 1 ತಿಂಗಳು ಡಿಪಾರ್ಟ್ಮೆಂಟಿಗೆ ಹೋಗಬೇಕು, ಅಲ್ಲಿ NSC ಕೊಡಬೇಕು, ಅದಕ್ಕೆ ಕೆಲವು ಮಿಸ್ಲೆನಿಯಸ್ ಎಕ್ಸ್ಪೆಂಡಿಚರ್ಸ್ಗಳಿತ್ತು. ಈಗ GST ರಿಜಿಸ್ಟ್ರೇಷನ್ಗೆ ಹೋದರೆ ಕೇವಲ 3-4 ಡೇಸಲ್ಲಿ ರಿಜಿಸ್ಟ್ರೇಷನ್ ಕೊಡಲೇಬೇಕು. ಯಾಕಂದರೆ ಕೊಡದೇ ಇದ್ದರೆ ಡಿಮ್ಡ್ ರಿಜಿಸ್ಟ್ರೇಷನ್. ಹಾಗೂ ಸಿಂಪಲ್ ಡಾಕ್ಯುಮೆಂಟ್ಸ್. ಹಾಗಾಗಿ ರಿಜಿಸ್ಟ್ರೇಷನ್ ತಗೊಳ್ಳೋರಿಗೂ ಸಹ ಈ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇದು ಸಿಂಪಲ್ ಟ್ಯಾಕ್ಸ್ ಅಂತ ಹೇಳೋದಕ್ಕೆ ತುಂಬ ಉದಾಹರಣೆಗಳಿದೆ. ಬಹುಶಃ ಜನರಿಗೆ ಅನುಭವಿಸಿದವರಿಗೆ ಗೊತ್ತಾಗ್ತದೆ. ಆದರೆ ಇನಿಷಿಯಲಿ ಯಾವಾಗಲೂ ಒಂದು ಬರುವಾಗ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಹೌದು, ಅದನ್ನು ಕರೆಕ್ಟಾಗಿ ಹೇಳಬೇಕಿದ್ರೆ ಅದು ಒಂದು ವ್ಯಾಘ್ರ ಮುಖ ಗೋ ಅಂತ ಹೇಳ್ಬೋದು. ಗೋಮುಖ ವ್ಯಾಘ್ರಗೆ ಅಂತ ನೋಡಲಿಕ್ಕೆ ಒಂದು ಇದಾಗಿದೆ. ಆದರೆ ಅದು ಇಂಪ್ಲಿಮೆಂಟ್ ಆದರೆ ಅದನ್ನು ಅನುಭವಿಸಿದವನಿಗೆ ಗೊತ್ತು. ಈ 10-15 ಟ್ಯಾಕ್ಸ್ಗಳನ್ನು ಕಟ್ಟಿ ತುಂಬ ಬೇರೆ ನೋಟಿಸ್ಗಳನ್ನ ರಿಸೀವ್ ಮಾಡಿ ಆ ಡಿಪಾರ್ಟ್ಮೆಂಟಿಗೆ ನಲಿದು ಈಗ ಇನ್ನೊಂದು ವರ್ಷದಲ್ಲಿ ಗೊತ್ತಾಗ್ತದೆ ಅದರದ್ದು ಎಷ್ಟು ಸಿಂಪ್ಲಿಸಿಟಿ ಇದೆ ಅಂತೇಳಿ. ಹೌದೌದು. ಈಗಾಗಲೇ ಈಗ ರಾಜ್ಯದಲ್ಲಿ ನೋಡ್ಬೋದು, ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ವ್ಯವಹಾರಗಳು ನಡಿಬೇಕಾದ್ರೂ ಕೂಡ ಅದಕ್ಕೂ ಕೂಡ 2 ರೀತಿಯಾದಂಥ ಟ್ಯಾಕ್ಸ್ ಅನ್ನು ಕಟ್ತವೆ. ಅಂದರೆ ಒಂದೇ ರೀತಿಯಾದದ್ದು ಆದರೂ ಕೂಡ ಕೇಂದ್ರಕ್ಕೆ ಒಂದು ಪಾಲು, ರಾಜ್ಯಕ್ಕೆ ಒಂದು ಪಾಲು ಅನ್ನುವಂಥ ರೀತಿಯಾಗಿ CGST ಆಗಿರ್ಬೋದು, SGST ಅನ್ನುವಂಥದ್ದು. ಹಾಗೆ ಬೇರೆ ರಾಜ್ಯದಲ್ಲೂ ಕೂಡ ಅದರ ಜೊತೆ ವ್ಯವಹಾರ ನಡೆಸಿದಾಗ IGST ಅನ್ನೋವನ್ನು ಕೂಡ ನಾವು ಫಾಲೋ ಮಾಡ್ತೇವೆ. ಹಾಗಾಗಿ ಹಲವಾರು ರೀತಿಯಾದಂಥ ಟ್ಯಾಕ್ಸ್ಗಳು ಈ ಹಿಂದೆ ಇತ್ತು, ಆದರೆ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಇದರಿಂದ ಜನರಿಗೆ ಸ್ವಲ್ಪ ಮಟ್ಟಿನ ಉಪಯೋಗ ಇದೆಯಾ ಅಂತ ಹೇಳಿ? ಖಂಡಿತ ಇದೆ. ಈಗ ಉದಾಹರಣೆಗೆ ಮೊದಲು ಯಾರಾದರೂ ಒಂದು ಬಿಸ್ನೆಸ್ ಮಾಡಬೇಕಿದ್ದರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ, ಎಲ್ಲ ಸ್ಟೇಟ್ಗಳಲ್ಲಿಯೂ ರಿಜಿಸ್ಟ್ರೇಷನ್ ಮಾಡಬೇಕು. ಅಲ್ಲಿ ಸರಿಯಾದ ಕಾನೂನಿಗೆ ಸರಿಯಾಗಿ ಅವ್ರು ನಡ್ಕೊಳ್ಬೇಕಿತ್ತು. ಬಹುಶಃ ಇವತ್ತು ಈಗ ಯಾವುದೇ ಸ್ಟೇಟಿನವರು, ಇವತ್ತು ಕರ್ನಾಟಕದವರು ತಮಿಳುನಾಡಲ್ಲಿ ಹೋಗಿ ಇಲ್ಲಿ ಬಂದು ಇದು ಮಾಡಲಿ, ಕೇವಲ IGST ಒಂದೇ ವಿಷಯ ಬಿಟ್ಟರೆ ಈವನ್ ವೇ ಬಿಲ್ಲು ಸಹ ಈಗ ಸದ್ಯಕ್ಕೆ ಪೋಸ್ಟ್ಪೋನ್ ಆಗಿದೆ. ಯಾವುದು ಇಂಟ್ರಾ ಸ್ಟೇಟ್ ಇದು, ಈವನ್ ವಿದಿನ್ ಸ್ಟೇಟ್ ಇದು ಈಗ ಇಂಪ್ಲಿಮೆಂಟ್ ಆಗಿದೆ. ಅದನ್ನು ಬಿಟ್ಟರೆ ಇಲ್ಲಿ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲ. ಯೂನಿಫಾರ್ಮ್ ಟ್ಯಾಕ್ಸ್. ಹಾಗಾಗಿ ಪಾಲಿಸಿ ಅಂತ ಹೇಳುವಂತಹದ್ದು ಎಲ್ಲರಿಗೂ ಒಂದೇ. ಆದ್ದರಿಂದ ಈಗ ಬಿಸ್ನೆಸ್ ಮ್ಯಾನಿಗೆ ಇಟ್ ಈಸ್ ವೆರಿ ಫ್ರೆಂಡ್ಲಿ. ಬಹುಶಃ ಟ್ಯಾಕ್ಸ್ ಕಟ್ಟೋದ್ರಲ್ಲೂ ಸಹ ಅವರಿಗೆ ಅಷ್ಟು ಸಿಂಪ್ಲಿಫೈಡ್ ಇದೆ. ಓನ್ಲಿ ಥಿಂಗ್ ಈಸ್ ಅವರಿಗೆ ಯಾವ್ಯಾವ ರೀತಿಯಲ್ಲಿ ಅದನ್ನು ಇನ್ಪುಟ್ ತಗೊಳ್ಬೇಕು ಅಂತ ಹೇಳುವ ಕ್ಯಾಲ್ಕುಲೇಷನ್ಸ್ ಎಲ್ಲ ಅವ್ರು ಕನ್ಸಲ್ಟೆಂಟ್ ಹತ್ರ ಮಾಡ್ಕೊಳ್ಬೇಕಾದ ಒಂದು ಸಣ್ಣ ವಿಷಯ ಅಷ್ಟೇ. ಅದ್ರ ಬಿಟ್ಟರು ಯಾವ GSTಯಲ್ಲಿ ಯಾವುದೇ ತೊಂದರೆ ಇಲ್ಲ. ಈಗ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಷಯ ಏನಪ್ಪ ಅಂದರೆ GST ಬಿಲ್ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತಾರೆ, ಅಂದರೆ ಅದು ಕೇಂದ್ರದಿಂದಲೇ ಕೊಡಲಾಗ್ತಾ ಅಥವಾ ಯಾವ ಇಲಾಖೆಯಿಂದ ಅದನ್ನು ಮುಖ್ಯವಾಗಿ ಕೊಡಲಾಗ್ತದೆ? ಒಬ್ಬ ಯಾವುದೋ ಒಂದು ಬಿಸ್ನೆಸ್ ಮಾಡುವ ತನಗೆ GST ಬಿಲ್ ಅನ್ನೋಂಥದ್ದು ಯಾವ ರೀತಿಯಾಗಿ ಸಿಗ್ತದೆ? ಇಲ್ಲ, GST ಅಂತ ಹೇಳಿದರೆ ನಿಮಗೆ ಈಗ ವೆರಿ ಸಿಂಪಲ್. 20 ಲಕ್ಷಕ್ಕಿಂತ ಎಬೋ ಆದರೆ ಅವನು GSTಗೆ ನೆಟ್ಟಲ್ಲಿ ಬರ್ತಾನೆ. ಆ್ಯನ್ಯುವಲ್ ಟರ್ನ್ ಓವರ್ 20 lakhs ಕ್ರಾಸ್ ಆದಾಗ ಹಿ ಹ್ಯಾಸ್ ಟು ರಿಜಿಸ್ಟರ್ GST ಆ್ಯಂಡ್ ಹಿ ಸ್ಟಾರ್ಟೆಡ್ ಕಲೆಕ್ಟಿಂಗ್ GST ಟ್ಯಾಕ್ಸ್.
ಹಾಗಾಗಿ ನೀವು ಸಪೋಸ್ ಇವತ್ತು ಕರ್ನಾಟಕದಲ್ಲಿ ಯಾರಾದರೂ ಒಂದು ಟ್ರೇಡರ್ ಬಿಲ್ ಮಾಡೋದಿದ್ರೆ Yes. ಅದೇ ಬೇರೆ ಸ್ಟೇಟಿಗೆ ನಾವು ಬಂದರೆ ಅವನು ಹೇಳ್ತಾನೆ ನನ್ನ ಕನ್ಸಂಪ್ಷನ್ ಕರ್ನಾಟಕದಲ್ಲ, ನಾನು ಗೋವಾಗೆ ತಗೊಂಡು ಹೋಗ್ತಾನೆ ಅಂತ. ಆಗ ಇವರು IGST ಹಾಕ್ತಾರೆ, ಅದರ್ವೈಸ್ SGST ಹಾಕ್ತಾರೆ. SGST CGST ಮಾತ್ರ ಇರ್ತದೆ. ಹಾಗಾಗಿ ಇದೇ ರೀತಿ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡ್ತೇವೆ. ಅದನ್ನು ಎಂಡ್ ಯೂಸಿಂಗ್ ಆಗುವವರೆಗೂ ಸಹ ಅಂತ ಹೇಳಿದರೆ B2B ಇನ್ಪುಟ್ಟನ್ನು ತಗೊಂಡು ಸೆಟಪ್ ಮಾಡ್ಕೊಂಡು ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾನೆ. ಸಪೋಸ್ ನಾನೊಂದು ಟ್ರೇಡರ್, ಈಗ ನನಗೆ ನೀವು ಒಂದು 18% ಟ್ಯಾಕ್ಸ್ ಹಾಕಿದರೆ ನನಗೆ ಇನ್ಪುಟ್ ಆಗ್ತದೆ. ನಾನು ಟ್ರೇಡರ್ ಆದ್ದರಿಂದ ನಾನು ಅದರ ಇನ್ಪುಟ್ ತಗೊಂಡು ನಾನು ನನ್ನ ಪ್ರಾಫಿಟನ್ನು ಆ್ಯಡ್ ಮಾಡಿಬಿಟ್ಟು ಇನ್ನೊಂದು ವ್ಯಕ್ತಿಗೆ ನಾನು ಬಿಲ್ ಮಾಡುವಾಗ ಇದನ್ನು ಸೆಟ್ ಆಫ್ ಆಗಿ ಅಂದರೆ ಕ್ಯಾಸ್ಕೇಡಿಂಗ್ ಇಫೆಕ್ಟನ್ನು ನಾವು ಅವಾಯ್ಡ್ ಮಾಡ್ತೇವೆ. ಹಾಗಾಗಿ ಇದು ವೆರಿ ಸಿಂಪಲ್. ಹಾಗಾಗಿ ಇದರಲ್ಲಿ ನೀವು ಕರ್ನಾಟಕದಲ್ಲಿ ಯಾವ ಸ್ಟೇಟಲ್ಲಿ ಇರಲಿ, ಇದು ಸೆಂಟ್ರಲ್ ಸ್ಟೇಟ್ ವಿಷಯ ಅಲ್ಲ. ಬಟ್ ರೆವಿನ್ಯೂ ಶೇರಿಂಗ್ ಆ ಬಿಲ್ಲಲ್ಲೇ ಬರ್ತಾ ಉಂಟೀಗ. ಅದು ಒಂದು ಕೆಲವರಿಗೆ ಇದು ಯಾಕಪ್ಪ ಸಪ್ರೇಟಾಗಿ 9% CGST 9 SGST, ಅವರಲ್ಲಿ ಯಾಕೆ ಅದನ್ನು ಬೈಫರ್ಕೇಟ್ ಮಾಡ್ಕೊಳ್ಬಾರ್ದು 50% ಅಂತ. ಆದರೆ ಅದು ಆ ಸಿಸ್ಟಮ್ ಮತ್ತು ಆ ಒಂದು GST ಕೌನ್ಸಿಲ್ನಲ್ಲಿ ನಡೆದಂಥ ಅವರ ಕೆಲವು ವಿಷಯ ಗಮನದಲ್ಲಿ ಇಟ್ಕೊಂಡು ಈಗ ಬಿಲ್ಲಲ್ಲಿ ಸೆಂಟ್ರಲ್ಲಿಗೆ ಸ್ಟೇಟಿಗೆ ಸಪ್ರೇಟಾಗಿ ಕಲೆಕ್ಟ್ ಬಿಲ್ಲಲ್ಲೇ ಆಗ್ತಾ ಉಂಟೀಗ. ಅದನ್ನು ಆಟೋಮ್ಯಾಟಿಕ್ ಆಗಿ ಅವರು ಶೇರ್ ಮಾಡ್ಕೊಳ್ತಾರೆ. ಅಂದರೆ ಒಂದು ಜನರ ವ್ಯೂ ಅಂತ ಹೇಳಿದರೆ ನೀವು ಡೈರೆಕ್ಟ್ 18 ತಗೊಳ್ಳಿ, ನೀವು 9 ಹಂಚ್ಕೊಳ್ಳಿ, ನನಗೆ ಯಾಕೆ ಸಪ್ರೇಟಾಗಿ ಕಲೆಕ್ಟ್ ಮಾಡ್ತೀರಿ ಅಂತೇಳಿ. ಬಟ್ ಸಿಸ್ಟಮ್ ಯಾಕಂದರೆ ಅದಕ್ಕೆ ರೀಸನ್ ಇರ್ತದೆ. ಹಾಗಾಗಿ ಅಂಥ ಒಂದು ಸಿಸ್ಟಮ್ ಈಗ ಇದೆ. ಎಸ್, ಆದರೂ ಕೂಡ ಈಗ ರಾಜ್ಯದಲ್ಲಿ ಜನರಿಗೆ ಇದರಿಂದ ಮೋಸ ನಡೀತಾ ಇದೆ ಈ GST ಬಿಲ್ನಿಂದ. ಅಂದರೆ ಯಾವುದೇ ಒಂದು ವಸ್ತುವಿನ ಪ್ರಾಡಕ್ಟ್ನ ಬೆಲೆ ಕೇವಲ ಒಂದು 100 ರೂಪಾಯಿ ಅಂತ ಎಕ್ಸಾಂಪಲ್ ತಗೊಂಡ್ರೆ ಅದರಲ್ಲಿ ಟ್ಯಾಕ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಆದರೆ ಈ ಅಂಗಡಿಗಳಲ್ಲಿ ಸಪ್ರೇಟ್ ಆಗಿ ಬಿಲ್ ತೋರಿಸ್ತಾರೆ. ಅಂದರೆ 100 ರೂಪಾಯಿಯ ಮೇಲೆ ಮತ್ತೆ ಕೂಡ 12% 18% ಟ್ಯಾಕ್ಸ್ ಅನ್ನು ಹಾಕೋದ್ರ ಮುಖಾಂತರ ಟ್ವೈಸ್ ಟ್ಯಾಕ್ಸ್ ಅನ್ನು ಪಡಿತಾ ಇದ್ದಾರೆ. ಇದರಿಂದ ಜನರು ಮೋಸ ಹೋಗ್ತಾ ಇದ್ದಾರೆ ಮುಖ್ಯವಾಗಿ. ಇಲ್ಲ, ಅದು MRP ಇರುವ ಪ್ರಾಡಕ್ಟ್ಗಳಿಗೆ ಅದು ಇನ್ಕ್ಲೂಡ್ ಆಗಿರ್ತದೆ. ಎಸ್, ಅದರಲ್ಲಿ ಬರ್ದಿರ್ತದೆ. ಅದನ್ನು ನಾವು ನೋಡ್ಕೊಳ್ಬೇಕು. MRP ಜೊತೆಗೆ ಇನ್ಕ್ಲೂಸಿವ್ ಆಗುತ್ತೆ. ಅದರ್ವೈಸ್ ಎಲ್ಲಾ ಬಿಲ್ಗಳಲ್ಲಿ ಅವನ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇರಬಹುದು, ಆದ್ರೆ ಇಂಥ ಟ್ರೇಡರಿಗೆ ಇಂಥ ಪ್ರಾಡಕ್ಟ್ಗೆ ಇಷ್ಟೇ ಪರ್ಸೆಂಟೇಜ್ ಅಂತ ಇದೆ. ಈಗ ಒಬ್ಬ ಕಾಂಪೋಸಿಟ್ ಅಲ್ಲಿ ಇದ್ರೆ ಅವನಿಗೆ ಎಷ್ಟು ಪರ್ಸೆಂಟೇಜು, ಕಾಂಪೋಸಿಟ್ ಅಂದ್ರೆ 1,50,00,000 ಟರ್ನ್ ಓವರ್ ಒಳಗೆ ಇದ್ರೆ, ಅಥವಾ ಹೋಟೆಲ್ ಆದರೆ ಅವನು ಯಾವ ಹೋಟೆಲ್, ಸ್ಟಾರ್ ಹೋಟೆಲ್ ಆದರೆ ಅವನಿಗೆ ಎಷ್ಟಿದೆ, ಅಥವಾ ಹೀಗೆ ಆರ್ಡಿನರಿ ಹೋಟೆಲ್ ಎಲ್ಲ ರೇಟು ಡಿಸೈಡ್ ಆಗಿದೆ. ಹಾಗಾಗಿ ಅದರಲ್ಲಿ ಏನು ಮೋಸ ಇಲ್ಲ. ಆದರೆ ಇನ್ನೊಂದು ಹೇಳಿದರೆ GST ನಂಬರ್ ಇದೆ ಅಂತ ಹೇಳ್ಕೊಂಡು ಯಾರೋ ಒಂದು ಬಿಲ್ ಕೊಟ್ಟು ಕಲೆಕ್ಟ್ ಮಾಡಿ ಅವನು ಇಟ್ಕೊಂಡ್ರೆ ಅಂಥದಕ್ಕೆಲ್ಲ ಇಟ್ ಇಸ್ ಜಸ್ಟ್ ಮ್ಯಾಟರ್ ಆಫ್ 1 ಇಯರ್ ಆಗ್ತಾ ಉಂಟು ಅಷ್ಟೇ. ವಿದಿನ್ 1-2 ಇಯರ್ಸ್ ಅಲ್ಲಿ ಖಂಡಿತ ಈ ಏನಾಗ್ತಾ ಇತ್ತು ಇಷ್ಟರವರೆಗೆ ವ್ಯಾಟ್, ಸರ್ವಿಸ್ ಟ್ಯಾಕ್ಸ್, ಬೇರೆ ಬೇರೆ ಟ್ಯಾಕ್ಸಲ್ಲಿ ಆ ಪ್ರಾಬ್ಲಮ್ಗಳು ಖಂಡಿತ ಸಾಲ್ವ್ ಆಗ್ತದೆ. ಯಾಕಂತ ಹೇಳಿದರೆ ಬಹುಶಃ ನಿಮ್ಗೆ ಗೊತ್ತಿದ್ದಾಗೆ ಈ GST ಅಂತ ಹೇಳೋದು ಗೇಮ್ ಚೇಂಜರ್ ಇಕಾನಮಿ. ಯಾಕಂತ ಹೇಳಿದರೆ ಇಷ್ಟರವರೆಗೆ ಖಾಲಿ ಒಂದು 30% ಜನ ಮಾತ್ರ ಇಂಡೈರೆಕ್ಟ್ ಟ್ಯಾಕ್ಸನ್ನು ಕಟ್ತಾ ಇದ್ರು. ಬಟ್ GSTಯ ಒಂದು ಏಮ್ ಏನಂತ ಹೇಳಿದರೆ 80% ಜನ ಯಾರು ದೋಸು ಲಯಬಲ್ ಟು ಪೇ ಟ್ಯಾಕ್ಸ್ ಅವರು ಕಟ್ಟುವ ಒಂದು ವ್ಯವಸ್ಥೆ ಇವತ್ತು 6 ತಿಂಗಳು 1 ಇಯರ್ 2 ಇಯರಲ್ಲಿ ಅವ್ರು ಖಂಡಿತ ನೆಟ್ಟಲ್ಲಿ ಬರುವ ಒಂದು ವ್ಯವಸ್ಥೆ ಎಲ್ಲ ರೆಡಿ ಆಗ್ತಾ ಉಂಟು. ಆಗ ನಮ್ಮ ಟ್ಯಾಕ್ಸ್ ರೇಟ್ ಉಂಟಲ್ಲ, ಈ 28 to 18 ಎಲ್ಲ ಇರೋದು ಪ್ರೊಬ್ಯಾಬ್ಲಿ 5 to 6% ಬಂದಿರ್ತದೆ. ಅಂದರೆ ಟ್ಯಾಕ್ಸ್ ಪೇಯರ್ ನಂಬರ್ ವಿಲ್ ಇನ್ಕ್ರೀಸ್, ಟ್ಯಾಕ್ಸ್ ರೇಟ್ ವಿಲ್ ಡಿಕ್ರೀಸ್. ಅದರ ಮೇನ್ ಥೀಮ್ ಇರುವಂಥದ್ದೇ ಅದು. ಫಸ್ಟ್ ಇಲ್ಲಿವರೆಗೆ ಅದು ವ್ಯಾಟ್ ಸರ್ವಿಸ್ ಟ್ಯಾಕ್ಸ್ಲಿ ಆಗ್ತಾ ಇಲ್ಲ. ಅವರು 80% ಅಥವಾ 70% ಜನನ ಬಿಟ್ಬಿಟ್ಟಿದ್ದಾರೆ, ಅದನ್ನು ಹಿಡಿಯೋ ವ್ಯವಸ್ಥೆಗೆ ಹೋಗಿಲ್ಲ. ಅವರು ಕಾಳಸಂತೆ ಏನೋ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ಕೊಂಡು ಅವರು ಇದ್ದಾರೆ. ಈಗ ಬಜೆಟಲ್ಲಿ ರೇಟ್ ಇದು ಟ್ಯಾಕ್ಸ್ ಕಮ್ಮಿ ಆದ ಕೂಡಲೇ ಇವರು ರೇಟನ್ನು ಜಾಸ್ತಿ ಮಾಡೋದು, ಒಂದು 2% ಜಾಸ್ತಿ ಮಾಡಿ ಒಬ್ಬ ಟ್ಯಾಕ್ಸ್ ಜಾಸ್ತಿ ಬರ್ತದಂತ. ಅಂಥ ಸಿಸ್ಟಮ್ ಇಲ್ಲಿ GSTಯಲ್ಲಿ ಇನ್ನು ಕಾಣಲಿಕ್ಕೆ ಸಿಗುವುದಿಲ್ಲ. ಆದರೆ ಈಗ ನೀವು ಆಗತಾನೆ ಹೇಳಿದಾಗೆ GST ಬಿಲ್ ಅನ್ನುವಂಥದ್ದು ಒರಿಜಿನಲ್ ಆಗಿದ್ರೆ ಆತ ಯಾವುದೇ ರೀತಿಯಾದಂಥ ಟ್ವೈಸ್ ಟ್ಯಾಕ್ಸ್ ಹಾಕಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇಲ್ಲ GSTಯಲ್ಲಿ ನಿಮಗೆ GST ನಂಬರ್ ಇಲ್ಲದಿದ್ದವ ಸುಮ್ಮನೆ ಏನೋ ಒಂದು ನಂಬರನ್ನು ಬರೆದು ಬಿಟ್ಟು ನಿಮ್ಮ ಹತ್ರ ನಾನು GST ಅಂತ ಹೇಳ್ಕೊಂಡು ಕಲೆಕ್ಟ್ ಮಾಡೋದಿದ್ರೆ ನೀವು ಆ GST ನಂಬರನ್ನು ಚೆಕ್ ಮಾಡ್ಬೋದು. ನೀವೊಂದು ನಿಜವಾದ GST ಸರ್ಟಿಫಿಕೇಟ್ ಕೇಳ್ಬೋದು. ಸರ್ ನಿಮ್ಮ GST ಸರ್ಟಿಫಿಕೇಟ್ ಕೊಡಿ, ನನಗೇನು ನಮ್ಮ ಡೌಟ್ ಇದೆ ಅಂತ ಹೇಳ್ಬೋದು. ಅಥವಾ ಅವ್ನು ಯಾವುದೋ ಒಂದು ನಂಬರ್ ಯಾರದ್ದು ಒಂದು ಹಾಕಿದ್ರು ಸಹ ಆ ನಂಬರ್ ಚೆಕ್ ಮಾಡೋದು ಯಾರದ್ದು ಏದು ನಂಬರು B ಹಾಕಿ ಸುಮ್ಮನೆ ಒಂದು ಬಿಲ್ ಮಾಡಿಕೊಂಡು ಒಂದು 18% ಜಾಸ್ತಿ ಕಲೆಕ್ಟ್ ಮಾಡಿ ಕಿಸೆ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನೊಂದು ಸಣ್ಣದ ಅನ್ಆರ್ಗನೈಸ್ಡ್ ಬಿಲೋ 20 lakhs ಇದ್ರೆ ಅವನಿಗೆ GST ನಂಬರ್ ಇರೋದಿಲ್ಲ, ಅವನು GST ಕಲೆಕ್ಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮತ್ತು ಇನ್ನೂ ಕೆಲವು ಕಾಂಪೋಸಿಟ್ ಸ್ಕೀಮ್ ಇದೆ, ಅದರಲ್ಲಿ GST ಕಲೆಕ್ಟ್ ಮಾಡಲಿಕ್ಕೆ ಪ್ರೊವಿಷನ್ ಇಲ್ಲ. ಸೊ ಅದೆಲ್ಲ ನಮ್ಮ ಆ್ಯಕ್ಚುಲಿ ಈಗ ಪ್ರೆಸೆಂಟ್ GST ನಂಬರನ್ನು ಮಾತ್ರ ಡಿಸ್ಪ್ಲೇ ಮಾಡಬೇಕಂತ GST ಕೌನ್ಸಿಲ್ ಹೇಳಿದೆ. ಎಲ್ಲರೂ ತಮ್ಮ ಬೋರ್ಡಲ್ಲಿ GST ನಂಬರ್ ಹಾಕ್ಲೇಬೇಕು ಕಂಪಲ್ಸರಿ ಅಂತ ಇದೆ. ಅದನ್ನು ಇನ್ನೂ ನಮ್ಮ ಮ್ಯಾನ್ ಪವರ್ ಜಾಸ್ತಿ ಆದಾಗ ಎಲ್ಲ ಡೋರಲ್ಲಿಯೂ ಅವರವರ ಬೋರ್ಡಲ್ಲಿ GST ನಂಬರ್ ಡಿಸ್ಪ್ಲೇ ಆಗಲೇಬೇಕು. ಆಗ ನಿಮಗೆ ಅವರಿಗೆ GST ನಂಬರ್ ಸುಳ್ಳು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಕೂಡ ಯಾಕಂತ ಹೇಳಿದ್ರೆ ಈಗ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಕೂಡ ಅದೇ ರೀತಿಯಾಗಿ ಅಂದರೆ GST ನಂಬರ್ ಅವರದ್ದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅನ್ನುವಂಥದ್ದು ಯಾರಿಗೂ ಕೂಡ ತಿಳಿತಾ ಇಲ್ಲ. ಆದರೂ ಕೂಡ ಯಾವುದೋ ಒಂದು ನಂಬರನ್ನು ಯೂಸ್ ಮಾಡುವ ಮುಖಾಂತರ ಜನರಿಗೂ ಕೂಡ ಮೋಸ ಮಾಡ್ತಾ ಇದ್ದಾರೆ.
ಈಗ ಸಣ್ಣ ಮಟ್ಟದಲ್ಲಿ ಏನು ನನ್ನ ಗಮನಕ್ಕೆ ಏನು ಬರಲಿಲ್ಲ. GST ನಂಬರ್ ಇದೆ ಅಂತ ಹೇಳಿ ಯಾವುದೋ ನಂಬರ್ ಹಾಕಿ ಕಲೆಕ್ಟ್ ಮಾಡ್ಬೋದು. ಆದರೆ ಇಟ್ಸ್ ಎ ಮ್ಯಾಟರ್, ಇಟ್ ಈಸ್ ಇಂಪ್ಲಿಮೆಂಟೆಡ್ July 1. ಹಾಗಾಗಿ ವಿದಿನ್ ಈ ಏಪ್ರಿಲಿಂದ ಸ್ಟಾರ್ಟ್ ಆಗ್ತದೆ ಇನ್ನು GST ನಿಜವಾದ ಒಂದು ಇಂಪ್ಲಿಮೆಂಟೇಷನ್. ಯಾಕಂತ ಹೇಳಿದರೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ ಅವರಿಗೆ ಏನೇನು ಮಾಡ್ತಾ ಇದ್ದಾರೆ. ಈಗ 20 ಲಕ್ಷ ಹೇಳಿದೇವಲ್ಲ ಟರ್ನ್ ಓವರ್, ಇವತ್ತು 1 ಕೋಟಿ 2 ಕೋಟಿ 3 ಕೋಟಿ ಟರ್ನ್ ಓವರ್ ಇದ್ದವರು ಎಷ್ಟೋ ಜನ ಇವತ್ತು GST ರಿಜಿಸ್ಟರ್ ಮಾಡಲಿಲ್ಲ. ಅವರು ಕ್ಯಾಶ್ ವ್ಯವಹಾರ ವಿದೌಟ್ ಬಿಲ್ ಮಾಡ್ತಾ ಇದ್ದಾರೆ. ಆದರೆ ಇವರಿಗೆ ಯಾವಾಗ ಎಂಡ್ ಅಂತ ಹೇಳಿ ಒಬ್ಬ ನಿಜವಾಗಿ GST ಕಟ್ಟುವವನಿಗೆ ಬರ್ನ್ ಆಗ್ತದೆ, ಆಗ ನಾವು ಕೇಳ್ತಾನೆ. ಆದರೆ ಅದನ್ನು ಸರಿ ಮಾಡಲಿಕ್ಕೆ ಇನ್ನು ದಿನ ಬರ್ತಾ ಉಂಟು. ಡೆಫಿನೆಟ್ಲಿ ವಿದಿನ್ 1-2 ಇಯರ್ಸ್ ಅವರೆಲ್ಲ ಈ ಟ್ಯಾಕ್ಸ್ ನೆಟ್ಟಲ್ಲಿ ಬಂದೇ ಬರ್ತಾರೆ, ಅದು ಸರಿ ಆಗ್ತದೆ. ಯಾಕೆಂದರೆ ಇಟ್ ಈಸ್ ಎ ಗ್ರ್ಯಾಜುವಲ್ ಪ್ರೋಸೆಸ್, ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ವಿದಿನ್ 6 ಮಂತ್ ಆರ್ 1 ಇಯರ್. ಹಾಗಾದ್ರೆ ಒಂದು ಚಿಕ್ಕ ಶಾಪ್ ಇಟ್ಕೊಂಡವನಿಗೂ ಕೂಡ GST ನಂಬರ್ ಬೇಕು ಅಂತ ಹೇಳ್ತೀರಾ? ಅಲ್ಲ, ಚಿಕ್ಕ 20 ಲಕ್ಷ ಟರ್ನ್ ಅವರಿಗೆ ಬೇಡವೇ ಬೇಡ. 20 ಲ್ಯಾಕ್ಸ್ ಮಂತ್ಲಿ ಅಲ್ಲ, ಇಯರ್ಲಿ 20 ಲ್ಯಾಕ್ಸ್ ಟರ್ನ್ ಓವರ್ ಇರುವವನಿಗೆ GST ಅಬ್ಸಲ್ಯೂಟ್ಲಿ ಬೇಡ. ಆದರೆ ಒಂದೆರಡು ಸಂದರ್ಭದಲ್ಲಿ ಕೆಲವು ಪ್ರಾಡಕ್ಟ್ಗಳು GST ನಂಬರ್ ಇಲ್ಲದಿದ್ದರೆ ಅವನಿಗೆ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವನು GST ನಂಬರ್ ತಗೊಳ್ಬೇಕಾಗ್ತದೆ. ಸಪೋಸ್ ನೀವೊಂದು MRPL ಕಾಂಟ್ರಾಕ್ಟ್, ಸಣ್ಣ ಒಂದು ಪೆಟ್ಟಿ ವರ್ಕ್, MRPL ಅಲ್ಲಿ ಒಂದು ಪ್ರೊಸೀಜರ್ ಇದೆ ಕಂಪನಿದು, ಮೊದಲು ಇದೆ ಅದು. ವ್ಯಾಟ್ ಟಿನ್ ನಂಬರ್ ಇಲ್ಲದಿದ್ದರೆ ಅವ್ರು ಕೊಡ್ತಾ ಇಲ್ಲ, ಅವರು ಯಾರಿಗೂ ಕಾಂಟ್ರಾಕ್ಟ್. ಈಗಲೂ ಸಹ ಅವ್ರು GST ನಂಬರ್ ತಂದರೆ ಮಾತ್ರ ಈಸ್ ಎಲಿಜಿಬಲ್ ಟು ಪುಟ್ ಎ ಟೆಂಡರ್. ಅದು ಈ 20 ಲಕ್ಷದ ವಿಷಯಕ್ಕಲ್ಲ, ಅವನು ಎಲ್ಲಿ ರಿಟರ್ನ್ ಫೈಲ್ ಮಾಡ್ತಾನೆ. ಮತ್ತೆ GST ನಂಬರ್ ಬೇಕು ಅವನಿಗೆ ಅಷ್ಟೇ. ಹಿ ವಿಲ್ ಗೋ ಆನ್ ಫೈಲಿಂಗ್ ದ ನಿಲ್ ರಿಟರ್ನ್. ಈಗ GSTಗೂ ಕೂಡ ಪಾನ್ ಕಾರ್ಡ್ ಅಗತ್ಯ ಇದೆಯಾ ಅಂತ ಹೇಳಿ? ಅಗತ್ಯ ಇದೆ. ಅಂದ್ರೆ ಯಾವ ರೀತಿಯಾಗಿ ಅದನ್ನು ಕೂಡ ಬಳಕೆ ಮಾಡ್ತಾರೆ? ಅಂದ್ರೆ ಪಾನ್ ಕಾರ್ಡ್ ಆಧಾರದ ಮುಖಾಂತರ ಆತನಿಗೆ GST ಇಲ್ಲ. ಈಗ ಆಕ್ಚುಲಿ GST ನಂಬರ್ ಜನರೇಟ್ ಆಗುವುದೇ ನಿಮಗೆ ಪ್ಯಾನ್ ನಂಬರ್ ಅದರಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಪ್ಯಾನ್ ನಂಬರ್ ಎದುರು 2 ನ್ಯೂಮರಿಕಲ್ ಬರ್ತದೆ. ಸಪೋಸ್ 29 ಅಂತ ನ್ಯೂಮರಿಕಲ್ ಬಂದರೆ ಮತ್ತೆ ಪ್ಯಾನ್ ನಂಬರ್ ಬರ್ತದೆ, ಮತ್ತೆ 3 ಡಿಜಿಟ್ ಬೇರೆ ಬರ್ತದೆ. ಹಾಗಾದ್ರೆ GST ನಂಬರ್ ಟೋಟಲ್ ಆಗಿ ಎಷ್ಟಿರುತ್ತೆ ಅಂತ ಹೇಳಿ? GST ನಂಬರ್ ನಿಮಗೆ 2 ಪ್ಲಸ್ 10 ಪ್ಯಾನ್ ನಂಬರ್ 12 15 ನಂಬರ್. 15 ನಂಬರ್. ಓಕೆ, ಎಸ್. ಅಂದ್ರೆ ಪಾನ್ ನಂಬರ್ಗೂ ಕೂಡ GSTಗೂ ಕೂಡ ಲಿಂಕ್ ಮಾಡಲಾಗುತ್ತೆ. ಇಟ್ಸ್ ಎ ವೆರಿ ಕ್ಲೋಸ್ ಲಿಂಕ್. ವಿದೌಟ್ ಪ್ಯಾನ್ ಯು ಕ್ಯಾನಾಟ್ ಜನರೇಟ್ GST ಅಲ್ಲಿ ನಿಮಗೆ ಪ್ಯಾನ್ ನಂಬರ್ ಅನ್ನು ನೋಡ್ಲಿಕ್ಕೆ ಆಗ್ತದೆ. ಪ್ಯಾನ್ ನಂಬರ್ ಅದರಲ್ಲಿ ಮಧ್ಯದಲ್ಲಿ ಸೇರ್ಕೊಂಡಿರ್ತದೆ. ಎಸ್. ಈಗ GST ತಂದಿದ್ರಿಂದ ಈ ಹಿಂದೆ ರಾಜ್ಯದಲ್ಲಿ ವ್ಯಾಟ್ ಅನ್ನುವಂಥದ್ದು ಬಳಕೆ ಆಗ್ತಾ ಇತ್ತು. ಮುಖ್ಯವಾಗಿ ನೋಡ್ತಾ ಹೋದ್ರೆ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನು ಕೂಡ ಪಡಿತಾ ಇದ್ರು. ಆದ್ರೆ ಈಗ ಇದರಿಂದ ಈ ಒಂದು GST ತಂದಿರೋದ್ರಿಂದ ರಾಜ್ಯಕ್ಕೆ ಸ್ವಲ್ಪ ಮಟ್ಟಿನ ನಷ್ಟಗಳು ಉಂಟಾಗಲಿದೆಯಾ ಅಂತ ಹೇಳಿ? ನಷ್ಟ ಅಂತ ಹೇಳಿದರೆ ಈಗ ನಷ್ಟ ಆಗ್ತಾ ಇರ್ಬೋದು. ಯಾಕಂತ ಹೇಳಿದರೆ ನಮ್ಮ ಸ್ಟೇಟಲ್ಲಿ ಇವತ್ತು ಕರ್ನಾಟಕ ಸ್ಟೇಟನ್ನು ತಗೊಂಡ್ರೆ ಇಲ್ಲಿ ಒಂದು 70% ಜನ ಮಾತ್ರ, ಸ್ವಲ್ಪ 30%, ಅರೌಂಡ್ 30% ಜನ ಮಾತ್ರ ವ್ಯಾಟ್ ಕಟ್ತಾ ಇದ್ರು. ಇವತ್ತು ಎಲ್ಲ ಅವರು ವ್ಯಾಟ್ ಕಟ್ಟಲಿಕ್ಕೆ ಅಂತ ವ್ಯವಸ್ಥೆ ನಮ್ಮ ಸರ್ಕಾರದಲ್ಲಿ ಆಗಿಲ್ಲ. ಆ ಪ್ರಾಬ್ಲಮ್ ಯಾಕೆಂದರೆ ಅದು ಬೇರೆ ಬೇರೆ ರೀತಿಯಲ್ಲಿ. ಈಗ ಸಪೋಸ್ 10 ಜನ ಕಾಂಟ್ರಾಕ್ಟರ್ ಇದ್ದರು, ಅವರು GST ರಿಜಿಸ್ಟ್ರೇಷನ್ನೇ ಮಾಡಿಲ್ಲ, ವ್ಯಾಟ್ ರಿಜಿಸ್ಟ್ರೇಷನ್ನೇ ಮಾಡಿಲ್ಲ ಮೊದಲು, ಅವರಿಗೆ ಒಂದು ನೋಟಿಸು ಬರಲಿಲ್ಲ, ಅವರನ್ನು ಏನೂ ಮುಟ್ತಾ ಇಲ್ಲ. ಆದರೆ ಈಗ ಹಾಗಲ್ಲ. ಇನ್ನು ಒಂದು ಗ್ರ್ಯಾಜುವಲಿ 1-2 ಇಯರಲ್ಲಿ ಆಲ್ ಡೀಲರ್ಸ್ ಅವ್ರ ಟರ್ನ್ ಓವರ್ 20 ಲಕ್ಷ ಕ್ರಾಸ್ ಇದ್ದರೆ ಅವ್ರು GST ರಿಜಿಸ್ಟ್ರೇಷನ್ ಮಾಡ್ತಾರೆ. ಇನ್ನು ಮಾಡಿಲ್ಲ. ಇನ್ನೂ ಒಂದು 10% ಜನವು ಎಡಿಷನಲ್ ಆಗಿ ಮಾಡಿಲ್ಲ. ಏನೋ ಮಾಡಿ ಎಕ್ಸಿಸ್ಟಿಂಗ್ ಅವರು ಮೈಗ್ರೇಟ್ ಆಗಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಆಲ್ರೆಡಿ ಅವರು ಬ್ಲ್ಯಾಕ್ ಮಾರ್ಕೆಟಲ್ಲಿ ಇದ್ದವ್ರು ಇನ್ನೂ ಆಗಬೇಕಷ್ಟೆ. ಅದು ಆದರೆ ಆಟೋಮೆಟಿಕ್ ಆಗಿ ಸ್ಟೇಟ್ ಇದು ರೆವೆನ್ಯೂ ಹೆಚ್ಚಾಗ್ತದೆ, ಸೆಂಟ್ರಲ್ ಇದು ಜಾಸ್ತಿ ಆಗ್ತದೆ. ಅದಕ್ಕೆ ಇಟ್ ವಿಲ್ ಟೇಕ್ಸ್ 1 or 2 years. ಸ್ಟಿಲ್ ಅವರ ಬಜೆಟ್ ಎಕ್ಸ್ಪೆಕ್ಟೇಷನ್ ಅಷ್ಟು ಈಗ ಬರ್ತಾ ಉಂಟು, ಆದರೆ ಇನ್ನೂ ಬರಲಿಕ್ಕಿದೆ. ಇದು ಏನೂ ಇಲ್ಲ. ಸ್ಟಿಲ್ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಟ್ ವಿಲ್ ಬಿ ಅಗೇನ್ 50% ಜಾಸ್ತಿ ಆದರೆ ದಟ್ ರೆವೆನ್ಯೂ ಕ್ಯಾನ್ ಬಿ ಯೂಸ್ಡ್ ಫಾರ್ ಎನಿ ಡೆವಲಪ್ಮೆಂಟ್ ಪರ್ಪಸ್, ಫಾರ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್. ಬಟ್ ಈ GST ಇಂಪ್ಲಿಮೆಂಟೇಷನ್ ಆಗಿ 1 year ಒಳಗೆ ಇದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಎಸ್. ಈಗ GST ಅನ್ನುವಂಥದ್ದು ಈಗ ರಿಜಿಸ್ಟ್ರೇಷನ್, ಅದಕ್ಕೂ ಕೂಡ ಕೆಲವು ಪ್ರೊಸೀಜರ್ಗಳಿದೆ, ಅದನ್ನು ಕೂಡ ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಸೊ ಯಾವೆಲ್ಲ ರೀತಿಯಾದಂಥ ಪ್ರೊಸೀಜರ್ ಕೂಡ GST ಅಲ್ಲಿ ಸಿಂಪಲ್ ಪ್ರೊಸೀಜರ್. ನಿಮಗೆ ವ್ಯಾಟ್ಗೆ ಕಂಪೇರ್ ಮಾಡಿದರೆ ಮೊದಲು ವ್ಯಾಟ್ ರಿಜಿಸ್ಟ್ರೇಷನ್ ಮಾಡಬೇಕಿದ್ರೆ ಪ್ರೊಸೀಜರ್ಸ್ ತುಂಬ ಇದೆ. ಅವನಿಗೆ ಸರಿಯಾದ ಡಾಕ್ಯುಮೆಂಟ್ ಬೇಕು. ಉದಾಹರಣೆಗೆ ಟ್ರೇಡ್ ಲೈಸೆನ್ಸ್ ಕಂಪಲ್ಸರಿ ಬೇಕು, ಇಲ್ಲದಿದ್ದರೆ ಆಗೋದೇ ಇಲ್ಲ. ಅವನಿಗೆ ರೆಂಟ್ ಅಗ್ರಿಮೆಂಟ್ ಕಂಪಲ್ಸರಿ ಬೇಕು. ಇಲ್ಲಿ ಅಂಥ ಒಂದು ಪ್ರೊವಿಷನ್ಸ್ ಇಲ್ಲ. ವೆರಿ ಸಿಂಪಲ್ ಡಾಕ್ಯುಮೆಂಟ್. ಪ್ಯಾನ್ ಕಾರ್ಡ್ ಇದ್ದರೆ ಆಯಿತು, ಒಂದು ರೆಂಟ್ ಅಗ್ರಿಮೆಂಟ್ ಇದ್ದರೆ ಅದರದ್ದೊಂದು ಮೆಸ್ಕಾಮ್ ಬಿಲ್ಲು ಅಥವಾ ಒಂದು ಕಾರ್ಪೊರೇಷನ್ ಕಟ್ಟಿದ ಬಿಲ್ಲು, ವೆರಿ ಸಿಂಪಲ್ ಡಾಕ್ಯುಮೆಂಟಲ್ಲೇ ನಿಮಗೆ GST ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಹಾಗಾಗಿ GST ರಿಜಿಸ್ಟ್ರೇಷನ್ ತೊಗೊಳ್ಬೇಕಂದ್ರೆ ವಿದಿನ್ 3-4 ಡೇಸಲ್ಲಿ ವಿದೌಟ್ ಡಿಪೆಂಡಿಂಗ್ ಸೋ ಮೆನಿ ಥಿಂಗ್ಸ್ ಹಿ ಕ್ಯಾನ್ ರಿಜಿಸ್ಟರ್. ಬಟ್ ವ್ಯಾಟಿಗೆ ಕಂಪೇರ್ ಮಾಡಿದರೆ ಇಟ್ ಈಸ್ ಎ ವೆರಿ ಈಸಿ. ಎಸ್. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್ನ ಬಳಿಕ.
ವಿರಾಮದ ಬಳಿಕ GST ಗೊಂದಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತಾನೆ ಮಾತಾಡ್ತಾ ಇದ್ದಾಗೆ GST ಅನ್ನುವಂಥದ್ದು ಜನಸಾಮಾನ್ಯರಿಗೂ ಕೂಡ ಅತ್ಯಂತ ಅಗತ್ಯವಾದದ್ದಾಗಿದೆ. ಹಾಗಾದ್ರೆ ಯಾವೆಲ್ಲ ರೀತಿಯಾಗಿ ಜನಸಾಮಾನ್ಯರಿಗೂ ಕೂಡ ಇದರ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಕೂಡ ಮುಖ್ಯವಾಗಿ ನೋಡಲೇಬೇಕು. ಸಾಮಾನ್ಯ ಜನರಿಗೂ ಕೂಡ ಇದರದ್ದು ಅವಶ್ಯಕತೆ ಇದೆ. GST ಅನ್ನುವಂಥದ್ದು ರಾಜ್ಯದಲ್ಲಿ ಈಗ ಬಹುತೇಕ ಮಂದಿಗೆ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಇದರ ಬಗ್ಗೆ ಜ್ಞಾನ ಇದೆ, ಆದರೂ ಕೂಡ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿ ಯಾರಿಗೂ ಕೂಡ ಇಲ್ಲ. ಆದರೂ ಕೂಡ ಎಲ್ಲರೂ ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ ರಾಜ್ಯದ ಜನತೆ. ಹಾಗಾಗಿ ಜನತೆಗೆ ಈಗ ರಾಜ್ಯದಲ್ಲಿರುವಂಥ ಸಾಮಾನ್ಯ ವರ್ಗಕ್ಕೆ ಯಾವೆಲ್ಲ ರೀತಿಯಾದಂಥ ಉಪಯೋಗ ಇದೆ ಈಗ GST ತಂದಿರೋದ್ರಿಂದ? ಅಂದರೆ ಈ ಹಿಂದೆ ಬೇರೆ ಟ್ಯಾಕ್ಸ್ಗಳಿತ್ತು, ಅದರ ಬದಲಾಗಿ ಇದನ್ನು ತಂದಿದ್ದಾರೆ. GST ಇಂದ ಫಸ್ಟ್ ಆಫ್ ಆಲ್ ನಿಮಗೆ ರೇಟ್ ಕಡಿಮೆ ಆಗಿದೆ ಈಗ. ಅಂದರೆ ಫುಡ್ಡಲ್ಲಿ ಆಗಿರ್ಬೋದು, ಯಾವ ರೀತಿ? ಹೌದು, ರೇಟಿಗೆ ಉದಾಹರಣೆಗೆ ನಿಮಗೆ ಕೆಲವು 28%, 18% ಹೇಳ್ತೇವಲ್ಲ, ಮೊದಲು ಸರ್ವಿಸ್ ಟ್ಯಾಕ್ಸು ವ್ಯಾಟ್ ಸೇರಿ ಅದು 20%ಗಿಂತ ಮೇಲೆ ಇತ್ತು. ಈಗ ಹೋಟೆಲ್ ತಗೊಳ್ಳಿ, ಹೋಟೆಲ್ ಮೊದಲು 14.25 ಸರ್ವಿಸ್ ಟ್ಯಾಕ್ಸ್ ಇತ್ತು, ಈಗ ಪ್ಲಸ್ 14.25 ವ್ಯಾಟ್ ಪ್ಲಸ್ 6% ಸರ್ವಿಸ್ ಟ್ಯಾಕ್ಸ್ ಇತ್ತು, 20.25. ಈಗ ಹೋಟೆಲ್ 12%ಗೆ ಬಂತು, ಕೆಲವು 5%ಗೆ ಬಂತು ಕಾಂಪೋಸಿಟ್. ಹಾಗಾಗಿ ರೇಟ್ ಡೌನ್ ಆಗಿದೆ. ಈವನ್ ಎಕ್ಸೈಸ್ ಡ್ಯೂಟಿ ಇಲ್ಲದೆ ಇರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ ಆಗಿ ಆಟೋಮೆಟಿಕ್ ಆಗಿ GST ಇಂದ 100% ಆಲ್ಮೋಸ್ಟ್ ಆಲ್ ದ ಪ್ರಾಡಕ್ಟ್ ಅದರ್ ದ್ಯಾನ್ ಇನ್ಫ್ಲೇಷನ್ ರಿಡ್ಯೂಸ್ ಆಗಿದೆ. ಅದು ಮೋಸ್ಟ್ ಬೆನಿಫಿಟ್. ಇನ್ನೊಂದು ಟ್ರಾನ್ಸ್ಪರೆನ್ಸಿ. ಈಗ ಮೊದಲು ಏನಿತ್ತು ಹೇಳಿದರೆ, ಈಗ 100% ಇಂಪ್ಲಿಮೆಂಟ್ ಆದಾಗ ನಾನು ಹೇಳೋದು, ಒಬ್ಬರು ಹೇಳ್ತಾರೆ ನನಗೆ ಬಿಲ್ ಬೇಡದಿದ್ದರೆ ಇಷ್ಟು ಅಂತ ಕೊಡ್ತೇನೆ. ಅದಿಲ್ಲ, ಅದು ತುಂಬ ಕಮ್ಮಿ ಆಗಿದೆ. ಈಗ ಬಿಲ್ ಇಲ್ಲದಿದ್ದರೆ ರೇಟ್ ಇಷ್ಟು, ಬಿಲ್ ಇದ್ದರೆ ಇಷ್ಟು ಅಂತೇಳಿ ಆಲ್ಮೋಸ್ಟ್ ಎಲ್ಲ GST ಬಿಲ್ಲನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಈಗ. ಹಾಗಾಗಿ ಆ ರೇಟ್ ಕಟ್ ಥ್ರೋಟ್ ಕಾಂಪಿಟೇಷನಿಂದ ಮಾರ್ಕೆಟು ಅನ್ಹೆಲ್ತಿಯಾಗಿ ಇಲ್ಲ ಈಗ. ಸೊ ಆ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ GST ಇಂದ ಬಹಳ ಅನುಕೂಲ, ವೆರಿ ಟ್ರಾನ್ಸ್ಪರೆಂಟ್ ಇದೆ. ಮುಂದಿನ ದಿನದಲ್ಲಿ ಅವರ ಕಾಸ್ಟ್ ಆಫ್ ಲಿವಿಂಗು ಅದರಿಂದ ಕಮ್ಮಿ ಆಗುತ್ತದೆ, 100ಕ್ಕೆ 100 ಆಗ್ತದೆ. ಹಾಗಾದರೆ ಈಗ ಜನರಿಗೂ ಕೂಡ ಇದ್ರ ಉಪಯೋಗ ಇದೆ ಅಂತ ಹೇಳ್ತಾ ಇದ್ದೀರಾ? ಎಸ್, ಜನರಿಗೆ. ಯಾಕಂತ ಹೇಳಿದರೆ ಜನರ ಮೇಲೆ ಏನು, ಕನ್ಸಂಪ್ಷನ್ ಮಾಡುವವನಿಗೆ ಹೇಗೂ ಕಾಸ್ಟ್ ಕಮ್ಮಿ ಆಯಿತು. ಡೀಲರ್ ಒಬ್ಬ ಸಾಮಾನ್ಯ ಒಂದು 10 ಲಕ್ಷ ಟರ್ನ್ ಓವರ್, ಅವನಿಗೆ GST ಇಲ್ಲ. 20 ಲಕ್ಷದವರೆಗೆ GST ಇಲ್ಲ, ಅವನ ಆರಾಮ್ಸೆ ರಿಜಿಸ್ಟ್ರೇಷನ್ ಇಲ್ಲ, ಏನಿಲ್ಲ. ಅವನಿಗೆ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಹಾಕ್ಬೋದು. ಯಾಕಂದರೆ ಅದೇ ಜಾಸ್ತಿ ಆಚೆ 25 ಲಕ್ಷ ಟರ್ನ್ ಓವರ್ ಅಥವಾ 50 ಲಕ್ಷ ಇದ್ದವ GST ಇದ್ದರೆ ಅವನು ಎಕ್ಸ್ಟ್ರಾ GST ಹಾಕ್ತಾನೆ. ಎಂಡ್ ಯೂಸರ್ ಅವನಿಗೆ ಅದು ಲಾಭ ಆಗ್ತದೆ. ಹಾಗಾಗಿ ಈಗ ಉದಾಹರಣೆಗೆ ರೂರಲ್ ಇಕಾನಮಿ ತಗೊಂಡ್ರೆ ನೀವು ಯಾವ ಹಳ್ಳಿಯಲ್ಲಿ ಎಲ್ಲ ಸಣ್ಣ ಸಣ್ಣ ಅಂಗಡಿಯಲ್ಲಿ 10 ಲಕ್ಷ 15 ಲಕ್ಷ ವರ್ಷಕ್ಕೆ ಆಗುವಂಥದ್ದು. ಸೊ ದೇ ಆರ್ ಆಲ್ ಎಂಜಾಯಿಂಗ್ ದಟ್ ಬೆನಿಫಿಟ್. ಅದು ಇದೆ. ಇದ್ರ ಜೊತೆಗೆ ಜನರಿಗೆ ಈಗ ರಾಜ್ಯದಲ್ಲಿ ದೇಶಾದ್ಯಂತ ತಂದಿದ್ದಾರೆ. ಹಾಗಾಗಿ ರಾಜ್ಯದ ಜನತೆಗೆ ಇದರಿಂದ ಏನೆಲ್ಲ ತೊಂದರೆಗಳಿದೆ GST ಇಂದ? ಯಾವುದೇ ಒಂದು ಯೋಜನೆಯನ್ನು ತರೋದ್ರಿಂದ ಅದರಿಂದ ಉಪಯೋಗಗಳು ಕೂಡ ಇದೆ. GSTಯನ್ನು ಯಾವತ್ತೇ ತರಬೇಕಿತ್ತು. GST ಹೇಳೋದು ನಿಮಗೆ ವೆನಿಜುಲಾ ನೋಡಿ, ವೆನಿಜುಲಾ ಇಕಾನಮಿ ಇವತ್ತು ಇನ್ಫ್ಲೇಷನ್ ರೇಟು 2800 3000%. ಅಲ್ಲಿ ಒಂದು ಚಾಕ್ಕೆ 10,000 ಏನು ಟ್ಯಾಕ್ಸೇ ಕಟ್ಟಲಿಲ್ಲ ಯಾರು. ಇದೇ ಥರ ಇಂಡೈರೆಕ್ಟ್ ಟ್ಯಾಕ್ಸ್ಗಳು ನಮ್ದೀಗ ನಾನು 30% ಜನ ಕಟ್ತಿದ್ದಾರೆ, ಅಲ್ಲಿ 90% 100% ಜನ ಕಟ್ಟಲಿಲ್ಲ, ಏನು ಟ್ಯಾಕ್ಸ್ ಇಲ್ಲದೆ. ಹಾಗಾಗಿ ಇದೊಂದು 10 15 20 ವರ್ಷ ಡಿಲೇ ಆಗಿ GST ಇಂಪ್ಲಿಮೆಂಟ್ ಆದರೆ ನಮ್ಮ ವೆನೆಜುಲಾ ಇಕಾನಮಿ ಹಾಗೆಯೇ ಇಂಡಿಯನ್ ಇಕಾನಮಿ ಆಗುವಂಥ ಸಾಧ್ಯತೆ ಇತ್ತು. ಹಾಗಾಗಿ ದೊಡ್ಡ ಒಂದು ಡೇಂಜರ್ ಒಂದು ಆಗುವಂಥದ್ದು ತಪ್ಪಿದೆ GST ಬಂದ್ರಿಂದ. ಇದರ ಇಂಪ್ಲಿಮೆಂಟೇಷನ್ನಿಂದ ನಮ್ಮ ಮುಂದಿನ ಜನರೇಷನ್, ಮುಂದಿನ ಪೀಳಿಗೆ ವೆರಿ ಟ್ರಾನ್ಸ್ಪರೆಂಟ್ ಆಗಿ ಒಂದು ಖುಷಿಯಲ್ಲಿ ಒಂದು ವ್ಯವಹಾರ ಮಾಡುವಂಥದ್ದು. ಮತ್ತು ಈ ಒಂದು ಕಾಳಸಂತೆಯಲ್ಲಿ ಏನೇನೋ ವ್ಯವಹಾರ ಮಾಡ್ಕೊಂಡು ಒಬ್ಬ ಕಮ್ಮಿ ಇನ್ನೊಬ್ಬ ಹೆಚ್ಚು ತಗೊಳ್ಳೋದು ಅಂಥ ಒಂದು ವ್ಯವಸ್ಥೆ ಎಂಡ್ ಆಗಲಿಕ್ಕೋಸ್ಕರ ಇದೊಂದು ಬಿಗಿನಿಂಗ್ ಅಂತ, ಈ GST ಒಂದು ಬಿಗಿನಿಂಗ್ ಅಂತ ಹೇಳಲಿಕ್ಕೆ ನಾವು ಖುಷಿ ಪಡಬೇಕು. ಆದರೆ ಏನೋ ಒಂದು ಯಾವುದೋ ಒಂದು ಮೋಟಿವ್ದಲ್ಲಿ ಕೆಲವರು ಅದನ್ನು GST ಕೊಲಾಪ್ಸ್ ಅಂತ ಹೇಳುವಂಥದ್ದು, GST ಇಂದ ಇದಾಯ್ತು ಅಂತ ಹೇಳಿ. ಖಂಡಿತ ಅವರಿಗೆ ನಾಲೆಜ್ ಇಲ್ಲ. ಮತ್ತೊಂದು ಅವರು ಫ್ಯೂಚರ್ ಬಗ್ಗೆ, ಇಂಡಿಯಾದ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ, ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಥಿಂಕ್ ಮಾಡ್ತಿಲ್ಲ. ಏನೋ ಮೊದಲು ಅಜ್ಜ ನೆಟ್ಟ ಆಲದ ಮರ, ಮೊದಲು ಏನಿದೆ ನಾನೇನೋ ಏನೋ ಒಂದು ಅದರಲ್ಲಿ ಅದೇ ಥರ ಹೋಗ್ತಾ ಇರೋದು. ಹಾಗಾಗಿ ನನ್ನ ಮೆಸೇಜ್ ಏನಂದರೆ, GST ಬಂದದ್ರಿಂದ ನಮ್ಮದು ಇಂಪ್ಲಿಮೆಂಟ್ 15-20 ವರ್ಷ ಹಿಂದೆ ಆಗಬೇಕಿತ್ತು. ಆದರೆ ಇವತ್ತು ಇಂಪ್ಲಿಮೆಂಟ್ ನಾವು ಮಾಡಿದ್ದೇವೆ. ಇದೊಂದು ಗೇಮ್ ಚೇಂಜರ್ ಒಂದೇ ಅಲ್ಲ, ಮುಂದಿನ ಪೀಳಿಗೆಗೆ ಇದೊಂದು ಬಿಸ್ನೆಸ್, ಒಂದು ಈಸಿ ಬಿಸ್ನೆಸ್ಸಿಗೆ ಒಂದು ಗಿಫ್ಟ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗ GST ರೇಟ್ಗಳು ಕೂಡ ಹಾಕ್ತಾ ಇದ್ದಾರೆ. ಹಾಗಾಗಿ ಅದರಲ್ಲೂ ಕೂಡ ಒಂದು ಟ್ಯಾಕ್ಸ್ನ ರೇಟ್ ಆಗಿರ್ಬೋದು, ಅದು ಹೆಚ್ಚಿನದ್ದಾಗಿದೆ ಅಥವಾ ಮುಂಚೆಗಿಂತ ಕಡಿಮೆ ಇದೆಯಾ ಅಂತ ಹೇಳಿ? ಈಗ ಖಂಡಿತ ಕಮ್ಮಿ ಇದೆ. ಈಗ ನಿಮಗೆ 28% ಇರುವಂಥದ್ದು ಕೆಲವು ಮಾತ್ರ. ಈಗ ಈ ಪ್ರಾಡಕ್ಟ್ಗಳು, ಕೆಲವು ಹೆಲ್ತ್ ಹಜಾರ್ಡ್ ಪ್ರಾಡಕ್ಟ್ಗಳು 28, ಉದಾಹರಣೆ ಚ್ಯೂಯಿಂಗ್ ಗಮ್ ಇರುವಂಥದ್ದು 28% ಇರ್ತದೆ. ಅಥವಾ ನಿಮಗೆ ಬೇರೆ ಕೆಲವು ಪಾನ್ ಮಸಾಲ ಅಂಥದ್ದು ಮಾತ್ರ ವೆರಿ ಫ್ಯೂ 28 ಇರೋದು. ಮತ್ತೆಲ್ಲ ಆಲ್ಮೋಸ್ಟ್ 18-12. ನಂತರ ನಮ್ಮ ಇಂಪಾರ್ಟೆಂಟ್ ಡೈಲಿ ಬೇಕು ಅಂತ ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ಮಿಲ್ಕ್ ಎಲ್ಲ 0%. ಡೇ ಟು ಡೇ ಯಾವುದೇ ಇರಲಿ, ರೈಸ್ ಎವ್ರಿಥಿಂಗ್ ಎಲ್ಲ 0% ಇದೆ. ಹಾಗಾಗಿ ರೇಟ್ ಹೇಳೋದು ತುಂಬ ಡ್ರಾಸ್ಟಿಕಲಿ ರೆಡ್ಯೂಸ್ ಆಗಿದೆ, ಕಾಸ್ಟು ರೆಡ್ಯೂಸ್ ಆಗಿದೆ. ಇದು ಜನಗಳು ಕಂಪೇರ್ ಮಾಡಬೇಕು. ಈಗ ಒಂದು ಹೋಟ್ಲಲ್ಲಿ ಹೋಗಿ ತಿಂದರೆ ನಿಮಗೆ
ಗೊತ್ತಾಗ್ತದೆ ಮೊದಲಿದು ಎಷ್ಟು. ಆದರೆ ಹೋಟೆಲ್ ಅವರು ಕಮ್ಮಿ ಮಾಡಲಿಲ್ಲ, ಅವರು ಆ ರೇಟನ್ನು ಇಟ್ಕೊಂಡು ಪುನಃ 18 ಹಾಕಿದ್ದಾರೆ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಈಗ, ಯಾಕಂದರೆ ಅದೇ ಆ್ಯಂಟಿ ಪ್ರಾಫಿಟೈರಿಂಗ್ ಅಂತ ಹೇಳುವಂಥದ್ದು ಒಂದು ಈಗ ಅದು ಇಂಪ್ಲಿಮೆಂಟ್ ಆಗ್ತದೆ ಯಾವುದು GST ಕೌನ್ಸಿಲಿಂದ. ಅದರ ಬಗ್ಗೆ ಚೆಕ್ ಮಾಡಿದರೆ ಕ್ಲೀನಾಗಿ ಗೊತ್ತಾಗ್ತದೆ ಎಲ್ಲಿ ಇವರು ಸರಿಯಾಗಿ ಪಾಸ್ಔಟ್ ಮಾಡ್ತಾ ಇಲ್ಲ ಇದನ್ನಂತೇಳಿ. ಎಸ್, ಈಗ ರಾಜ್ಯದಲ್ಲಿ ಕೂಡ ಅದೇ ರೀತಿಯಾದಂಥ ಗಲಭೆಗಳು ಉಂಟಾಗ್ತದೆ. ಅದನ್ನು ತಂದಂತಹ GST ಬಗ್ಗೆ ಯಾರು ಕೂಡ ಅದನ್ನು ಫಾಲೋ ಔಟ್ ಮಾಡ್ತಾ ಇಲ್ಲ, ಅದನ್ನು ಕೂಡ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಹೋಟೆಲಲ್ಲಿ ಆಗಿರ್ಬೋದು ಅಥವಾ ಶಾಪ್ಗಳಲ್ಲಾಗಿರ್ಬೋದು, ಮೆಡಿಕಲ್ಗಳಲ್ಲಾಗಿರ್ಬೋದು, ಎಲ್ಲ ಕಡೆನೂ ಕೂಡ ಬಿಲ್ಲಲ್ಲಿ ಏರಿಕೆಯನ್ನು ತರಿಸ್ತಾ ಇದ್ದಾರೆ. 2 ರೀತಿಯಾಗಿ ಟ್ವೈಸ್ ರೇಟನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ರಾಜ್ಯದಲ್ಲಿ ಕೇಳಿ ಬರ್ತಾ ಇರುವಂಥ ಮಾಹಿತಿಯಾಗಿದೆ. ಅಲ್ಲ, ಈಗ ಯಾವುದೋ ಒಂದು ಕೆಲವರು ಏನೋ ಮಾಡಿರ್ಬೋದು, ಇಲ್ಲ ಅಂತಿಲ್ಲ. ಸಮ್ ಡೀಲರ್ಸ್ ಅವರು ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ. ಈಗ ಉದಾಹರಣೆಗೆ ಈ ಕನ್ಸ್ಯೂಮರ್ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ. ಅವರೊಂದು ಹೋಗಿ ಸಪೋಸ್ ಒಂದು ಸ್ಪಾರ್ ಮಾರ್ಕೆಟಲ್ಲಿ ಬೈ ಮಾಡಿರ್ಬೋದು ಅಥವಾ ಇನ್ನೆಲ್ಲೋ ಹೋಗಿ ಬೈ ಮಾಡಿದಾಗ ಅವರಿಗೊಂದು ಗೊತ್ತಿರ್ತದೆ ರೇಟ್ ಇಂತಿಷ್ಟು ಅಂತ. ಅಲ್ಲಿ ರೇಟ್ ಜಾಸ್ತಿ ಹಾಕಿರ್ಬೋದು ಅಥವಾ MRPಗಿಂತ ಜಾಸ್ತಿ ರೇಟಲ್ಲಿ ಇನ್ನೂ ಅಥವಾ ರೇಟ್ ಚೇಂಜ್ ಮಾಡಿರ್ಬೋದು, 1828 ಹಾಕಿರ್ಬೋದು. ಆದರೆ ಒಮ್ಮೆ ಬಿಲ್ ಮಾಡಿದ ನಂತರ ಅದು ಒರಿಜಿನಲ್ ಬಿಲ್ ಆದರೆ ಎಷ್ಟು ಕಲೆಕ್ಟ್ ಆದರೂ ಅವನಿಗೇನು ಇಟ್ಕೊಳ್ಳಿಕ್ಕೆ ಆಗೋದು, ಅದು ಹಿ ಹ್ಯಾಸ್ ಟು ಪೇ. ಆದರೆ ಅವನು ಏನಾದರೂ 2 ಮಾಡ್ಕೊಂಡು ಇಲ್ಲಿ ಮ್ಯಾನ್ಯಲ್ ಬಿಲ್ ಮಾಡುವಾಗ ಒಂದು ಕಲೆಕ್ಟ್ ಮಾಡೋದೊಂದು, ಅವನೊಂದು ಸಪ್ರೇಟ್ ಬಿಲ್ ಸೆಟ್ ಮಾಡಿ ಡಿಪಾರ್ಟ್ಮೆಂಟಿಗೆ ತೋರಿಸೋದೊಂದು, ಆ ಥರ ಏನಾದರೂ ಮಾಡಿದರೆ ಹಿ ಕ್ಯಾನ್ ಮೇಡ್ ಎ ಸೀಕ್ರೆಟ್ ಪ್ರಾಫಿಟ್. ಅದರ್ವೈಸ್ ಅವನಿಗೂ ಸಹ ಸಾಧ್ಯ ಇಲ್ಲ. ತಪ್ಪಾಗಿ ಜಾಸ್ತಿ ಕಲೆಕ್ಟ್ ಮಾಡೋದು ಅವನಿಗೆ ಸಿಗೋದಿಲ್ಲ, ಅದು ಹಿ ಹ್ಯಾಸ್ ಟು ಪೇ. ಈಗ ಮುಖ್ಯವಾಗಿ ಅದನ್ನೇ ಜನರಿಗೆ ತಿಳಿಸ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನರಿಗೆ ಬಿಲ್ನ ಬಗ್ಗೆ ಮಾಹಿತಿ ಇಲ್ಲ. GST ಬಂದಿದೆ ಹೊಸದಾಗಿ, ಶಾಪ್ ಅವನು ಕೇಳಿದ್ರೆ ಹೇಳ್ತಾನೆ GST ಬಂದಿದೆ, ಹಾಗಾಗಿ ರೇಟ್ನಲ್ಲಿ ಬದಲಾವಣೆಗಳಾಗಿದೆ ಅಂತ ಹೇಳ್ತಾನೆ. ಹಾಗಾಗಿ ಜನರು ಕೂಡ ಇದರಿಂದ ಹಲವಾರು ರೀತಿಯಾದಂತಹ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಜನರಿಗೆ ನೇರವಾದಂತಹ ಮಾಹಿತಿ ಬೇಕೇ ಬೇಕು. ಸೊ ಯಾವ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ತಾನೇ ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲೇ ಆಗಿರ್ಬೋದು, ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಗಳು ಬೇಕು ಅಂತ? ಅಲ್ಲ, ಫಸ್ಟ್ ಆಫ್ ಆಲ್ ನಾವು GST ಅವನಿಗೆ ನಂಬರ್ ಇದೆ. ಈ ಉದಾಹರಣೆಗೆ ದೊಡ್ಡ ಡೀಲರ್ ಆದರೆ ಇದ್ದೇ ಇರ್ತದೆ. ಈಗ ಮಾರ್ಜಿನಲ್ ಅವನು ಟರ್ನ್ ಓವರ್ 25 30 lakhs 20 ಇಲ್ಲ, GST ನಂಬರನ್ನು ಚೆಕ್ ಮಾಡಬೇಕು, GST ನಂಬರ್ ಇದೆ ಅಂತ. ನಾನು ಕನ್ಸ್ಯೂಮರ್ ಆದರೆ ನನಗೆ GST ನಂಬರ್ ಇಲ್ಲದಿದ್ದರೂ ಅವನು GST ನಂಬರ್ ನನಗೆ ಇರುವುದಿಲ್ಲ, ನಾನು ಕನ್ಸಂಪ್ಷನ್ ಮಾಡುವವ. ಆದರೂ ಸಹ ಅವನ ರೇಟ್ ಸರಿಯಾಗಿ ಹಾಕಿದಾನೆ, ಇವು GST ಕಲೆಕ್ಟ್ ಮಾಡಲಿಕ್ಕೆ ಇವು ಅಥರೈಸ್ಡ್ ಅಂತ ಹೇಳುವಂಥದ್ದು ಅವನ ಬೋರ್ಡಲ್ಲಿ GST ನಂಬರ್ ಇರಬೇಕಂತ ಇದೆ. ಆದರೆ ಇಷ್ಟವರೆಗೂ ಯಾರು ಎಲ್ಲರೂ GST ನಂಬರ್ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿದಾಗೆ ಕಾಣ್ತಾ ಇಲ್ಲ. ಆದರೆ ಅದನ್ನು ನೋಡ್ಕೊಳ್ಬೇಕು, ಒಂದು ಈ ಶುಡ್ ಬಿ ವೇರ್. ಇನ್ನೊಂದು ರೇಟ್ ವಿಷಯ, ರೇಟಲ್ಲಿ ಆಲ್ಮೋಸ್ಟ್ ಸರಿ ಇರ್ತದೆ. ಯಾಕಂತೇಳಿದ್ರೆ ಒಂದು ಪ್ರಾಡಕ್ಟಿಗೆ ಉದಾಹರಣೆಗೆ ಫ್ಲೈವುಡ್ಡಿಗೆ 18% ಹೇಳಿದರೆ ಎಲ್ಲ ಕಡೆಯೂ ಸಹ ಫ್ಲೈವುಡ್ಡಿಗೆ 18%, ಅವ ಇನ್ನೊಬ್ಬ 28% ಹಾಕಿದರೆ ಅದೊಂದು ಸ್ವಲ್ಪ ನಾವು ಎಚ್ಚರಿಕೆ ವಹಿಸಬೇಕು ಇನಿಷಿಯಲಿ. ಯಾಕಂದರೆ 18 ಇದ್ದವು 28% ಹಾಕಿ ಕಲೆಕ್ಟ್ ಮಾಡಿದ, ಅವನು ಇಟ್ಕೊಳ್ತಾನೋ ಡಿಪಾರ್ಟ್ಮೆಂಟ್ ಪೇಮೆಂಟ್ ಬೇರೆ ವಿಷಯ, ಬಟ್ ಮೈ ಕಾಸ್ಟ್ ವಿಲ್ ಬಿ ಮೋರ್. ಸೊ ಅದರ ಬಗ್ಗೆ ಜಾಗ್ರತೆ ತಗೊಳ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಹೇಳಿದರೆ, ಈ ಒಂದು GST ಬಿಲ್ಲನ್ನು ನೀವು ತಗೊಳ್ಬೇಕು. ಆ ಬಿಲ್ಲನ್ನು ಬೇಕಿದ್ರೆ ಈಗ ಇನಿಷಿಯಲ್ ಜಸ್ಟ್ 1 year ಸ್ಟಾರ್ಟ್ ಆದ್ದರಿಂದ ಆ ಬಿಲ್ಲನ್ನು ಬೇಕಿದ್ರೆ ಯಾರಾದರೂ ನಮ್ಮ ಗುರ್ತ ಇದ್ದವರು ಅಥವಾ ಕನ್ಸಲ್ಟೆಂಟ್ ಹತ್ರ ಚೆಕ್ ಮಾಡಿದ್ದು GST ಬಿಲ್ ಸರಿಯಾ ಅಂತೇಳಿ ನೋಡಿದರೆ ಮತ್ತೆ ಪುನಃ ನಾವು ಆ ಅಂಗಡಿಗೆ ಹೋಗಿಯೂ ಕೇಳ್ಬೋದು ಇನಿಷಿಯಲಿ. ಹಾಗೆ ಬೇರೆ ಅಂಥ ದೊಡ್ಡ ಗೊಂದಲಗಳೇನೂ ಕಾಣೋದಿಲ್ಲ. ಇನ್ನೊಂದು, ನಿಮ್ಮ MRP ವಿಷಯದಲ್ಲಿ ಈಗ ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ ಕಾನೂನು ಮತ್ತು ಮಾಪನ ಇಲಾಖೆ ಅಂತ ಇದೆ, ಅವರಿಗೆ ಸಹ ಇನ್ಸ್ಟ್ರಕ್ಷನ್ ಹೋಗಿದೆ GST ಈ ಥರ ಏನಾದರೂ ಮೋಸ ಆಗ್ತಾ ಇದ್ದರೆ ನೀವು ಅದನ್ನು ನೋಡಿ ಅಂತೇಳಿ. ಬಟ್ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಣ್ತದೆ. ಇಲ್ಲದಿದ್ದರೆ ನಾವು ಆ ಕೆಲಸ ಮಾಡೋ ಹಾಗೆ ನಮ್ಮ ಸರ್ಕಾರ ಮಾಡಬೇಕೀಗ. ಎಸ್, ಈಗ ರಾಜ್ಯದಲ್ಲಿ ಕೂಡ ಮೊದಲಿಗೆ GST ಅನ್ನುವಂಥದ್ದನ್ನು ಕೂಡ ವಿರೋಧಿಸ್ತಾ ಇದ್ರು. ಆದರೆ ಈಗ ಸಾಮಾನ್ಯವಾಗಿ ಎಲ್ಲ ಜನರು ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೂ ಕೂಡ ಲಾಭಗಳಿದೆ, ಅವರಿಗೂ ಕೂಡ ಅದರಿಂದ ಉಪಯೋಗಗಳಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ತಿಳಿದಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಈ ಒಂದು ಯಾವುದೇ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ಮುಖ್ಯವಾಗಿ ಈ GST ಅನ್ನು ತರಬೇಕಾದದ್ದು ಎಷ್ಟರ ಮಟ್ಟಿಗೆ ಅಗತ್ಯ ಇತ್ತು ಅಂತೇಳಿ? ಅಗತ್ಯ ಇತ್ತು, ಬ್ಯಾಡ್ಲಿ ನೀಡ್ ಅಂತ ಹೇಳ್ಬೋದು ನಾನು. ಬಹುಶಃ GST ಇಂಪ್ಲಿಮೆಂಟ್ ಮಾಡುವಂಥದ್ದು ಸ್ಟಾರ್ಟ್ ಆಗಿ ಸಾಧಾರಣ ಒಂದು 15-20 ವರ್ಷದಿಂದ ಈಗ ಮಾಡ್ತೇವೆ, ಈ ವರ್ಷ ಮಾಡ್ತೇವೆ, ಈ ಬಜೆಟಲ್ಲಿ ಮಾಡ್ತೇವೆ ಅಂತೇಳಿ ನಾನಾ ಕಾರಣಗಳಿಂದ ಅದನ್ನು ಮುಂದೆ ಹಾಕ್ತಿದ್ದಾರೆ. ಏನು ಕಾರಣ ಅಂತ ನಮಗೆ ಅದು ಕ್ಲಾರಿಟಿ ಇಲ್ಲ. ಆದರೆ ಬಹುಶಃ ಈ ಸರ್ಕಾರ ದಿಟ್ಟ ಹೆಜ್ಜೆಯಲ್ಲಿ ಅಷ್ಟು ಫಾಸ್ಟಾಗಿ ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ನಮಗೂ ಸಹ ಎಕ್ಸ್ಪೆಕ್ಟೇಷನ್ ಇಲ್ಲ. ಆದರೆ ಮಾಡಿದ್ದಾರೆ, ಇವತ್ತೆಲ್ಲ ನಾಳೆ ಮಾಡಬೇಕು. ಹಾಗಾಗಿ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಮಾಡಿದ್ದು ಒಳ್ಳೇದು. ನಾನೀಗ ಹೇಳಿದಲ್ಲ ನಿಮಗೆ ವೆನಿಜುಲಾ ಎಕಾನಮಿ ಏನಾಯ್ತು ಅಂತೇಳಿ. ಇನ್ನೊಂದು 10 ವರ್ಷ 15 ವರ್ಷ ಡಿಲೇ ಮಾಡಿದರೆ ನಮ್ಮ ಇಕಾನಮಿ ಏನಾಗ್ತದೆ ಅಂತ ಹೇಳಿದರೆ ಇನ್ಫ್ಲೇಷನ್ ರೇಟ್ ವಿಲ್ ಗೋ ಆ್ಯಂಡ್ ನಿಮ್ಮ ಪ್ರೈಸ್ ಎಲ್ಲ ಸಿಕ್ಕಾಪಟ್ಟೆ ಶೂಟಪ್ ಆಗಿಬಿಟ್ಟು ಈ ಬ್ಲ್ಯಾಕ್ ಎಕಾನಮಿ ಹೇಳುವಂಥದ್ದು ನಿಮ್ಮ ಇದಕ್ಕಿಂತ ಈ ನಮ್ಮ ರೆಗ್ಯುಲರ್ ಇದಕ್ಕಿಂತ ದೊಡ್ಡದಾಗಿ ಬೆಳೆದ್ರೆ ಗೌರ್ಮೆಂಟಿಗೆ ಟ್ಯಾಕ್ಸ್, ಸ್ಟೇಟಿಗೆ ಇರ್ಬೋದು ಸೆಂಟ್ರಲ್ ಎರಡಕ್ಕೂ ಟ್ಯಾಕ್ಸ್ ಸಿಗಲಿಕ್ಕಿಲ್ಲ. ಮತ್ತು ನೀವು ಹೇಗೆ ಹೌ ಪೆಟ್ರೋಲ್ ಸಿಸ್ಟಮ್ ವಿಲ್ ರನ್? ಹೌದೌದು. ಈಗ GST ರಿಜಿಸ್ಟ್ರೇಷನ್ ಬಗ್ಗೆ ತಾನೇ ಹೇಳಿದ್ರಿ. ಹಾಗಾಗಿ ಒಂದು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆತ ರಿಜಿಸ್ಟ್ರೇಷನ್ ಮಾಡಿದ ಅಂತ ಆದ್ರೆ ಆತನಿಗೆ ದೇಶಾದ್ಯಂತ ಯಾವುದೇ ರೀತಿಯಾದಂಥ ಒಂದು ಬಿಸ್ನೆಸ್ ಅಲ್ಲಿ ಆತನಿಗೆ
ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ಹೇಳಿ? ಖಂಡಿತ. ಅವನಿಗೆ ಒಂದು ರಿಜಿಸ್ಟ್ರೇಷನ್ ಇದ್ದರೆ ನೀವು ಎಲ್ಲಿಂದ ಬೇಕಿದ್ದರೂ ಮೆಟೀರಿಯಲ್ ಮೂವ್ಮೆಂಟ್ ಮಾಡ್ಬೋದು. ಓನ್ಲಿ ಇ ವೇ ಬಿಲ್ ಬೇಕು. ಈಗ ಇಂಟ್ರಾ ಸ್ಟೇಟ್ ಅಂತ ಹೇಳಿ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ, ಇಂಟ್ರಾ ಸ್ಟೇಟಿಗೆ ಇ ವೇ ಬಿಲ್ ಈಗ ಸದ್ಯಕ್ಕೆ ಇಂಪ್ಲಿಮೆಂಟ್ ಮಾಡಿಲ್ಲ, ಅದು ಬರ್ತದೆ. ಈಗ ಖಾಲಿ ಇಂಟರ್ ಸ್ಟೇಟ್ ವಿದಿನ್ ಸ್ಟೇಟ್ ಮಾತ್ರ ಇ ವೇ ಬಿಲ್ ಬಂದಿದೆ. ಸೊ ಇ ವೇ ಬಿಲ್ ಮಾತ್ರ ಬೇಕು. ಮತ್ತು ನಿಮಗೆ ಯಾವುದೇ ಡಿಫ್ರೆನ್ಸ್ ಇಲ್ಲ ಅದರಲ್ಲಿ, ಎಲ್ಲಿಂದ ಮೆಟೀರಿಯಲ್ ಎಲ್ಲಿಗೂ ಸಹ ತರ್ಬೋದು. ಆದರೆ ಕನ್ಸಂಪ್ಷನ್ ಇನ್ನೊಂದು ಸ್ಟೇಟ್ ಆದಾಗ ಅವರು IGST ಅಂತ ಹಾಕ್ತಾರೆ ಅಷ್ಟೇ. ಅದನ್ನು ನೀವು IGST ಡಿಸ್ಚಾರ್ಜ್ ಮಾಡುವಾಗ ಸೆಟ್ ಆಫ್ ಮಾಡ್ಕೊಳ್ಬೋದು. ಹಾಗಾಗಿ ಮೊದಲು ಯಾರಾದರೂ ಒಬ್ಬರು ಬಿಸ್ನೆಸ್, ಸಪೋಸ್ ಯಾರೋ ಒಂದು ಫಾರಿನರ್ಸ್ ಅಥವಾ ಅಬ್ರಾಡ್ ಯಾರಾದರೂ ಬಂದರೂ ಸಹ ಅವರಿಗೆ ಇಲ್ಲಿ ಒಂದು 3 ಸ್ಟೇಟಲ್ಲಿ ಮಾಡಲಿಕ್ಕೆ 3 ಥರ, ಒಂದು ಕಡೆ ಸಿ ಫಾರ್ಮು, ಇನ್ನೊಂದು ಎಫ್ ಫಾರ್ಮು, ಒಂದು ಕಡೆ ವ್ಯಾಟು, ಸರ್ವಿಸ್ ಟ್ಯಾಕ್ಸು, ಆ ಗೊಂದಲದಲ್ಲಿ ಅವರು ಆಲ್ಮೋಸ್ಟ್ ಅವರು ಬಿಸ್ನೆಸ್ ಮಾಡೋದನ್ನು ನಿಲ್ಲಿಸ್ತಾರೆ ಅಥವಾ ಕಷ್ಟಪಡ್ತಾರೆ. ಹಾಗಾಗಿ ಅವರಿಗೆ ಇಲ್ಲಿ ಒಂದು ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಇಲ್ಲ ಅಂತ ಹೇಳೋ ಮೆಸೇಜನ್ನು ಅವರೊಂದು ಓಲ್ಡ್ ಫಾರ್ಮಲ್ಲೇ ಹೇಳಿಬಿಡ್ತಾರೆ. ಆದರೆ ಈಗ GST ಬಂದರಿಂದ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಯಾರು ಸಹ ಯಾವುದೇ ಸ್ಟೇಟಲ್ಲಿ ನಿರ್ಹಾರ ಬಿಸ್ನೆಸ್ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ಒಂದೇ ಒಂದು GST ನಂಬರ್ ಹಿಡ್ಕೊಂಡು. ಆದರೂ ಕೂಡ ಏನೋ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಆತನಿಗೂ ಕೂಡ ಮೈಂಡಲ್ಲಿ ಇರುತ್ತೆ GST ಅನ್ನುವಂಥದ್ದನ್ನು ನಾನು ರಿಜಿಸ್ಟ್ರೇಷನ್ ಮಾಡಬೇಕು, ಇದರಿಂದ ನಾನು ಕೂಡ ಟ್ಯಾಕ್ಸ್ ಕಟ್ಟಬೇಕು ಅನ್ನೋಂಥದ್ದು ಕೂಡ ಆತನ ಮೈಂಡಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ಈ GST ಬೇಡ, ನಾನು ರಿಜಿಸ್ಟ್ರೇಷನ್ ಮಾಡೋದಿಲ್ಲ ಅಂತಲೂ ಕೂಡ ಕೂತ್ಕೊಳ್ಬೋದು. ಅದೇ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ, ಇದು ಸಿನ್ಸ್ ಲಾಸ್ಟ್ ನಾನು ಹೇಳೋದು ಸಿನ್ಸ್ ಇಂಡಿಪೆಂಡೆನ್ಸ್ ಹೇಳ್ಬೋದು. ನಮ್ಮ ಸ್ಕೂಲ್ ಬುಕ್ಕಲ್ಲೇ ಬರಬೇಕಿತ್ತು, ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಅರ್ನ್ ಮಾಡಿದರೆ ಟ್ಯಾಕ್ಸ್ ಕಟ್ಟಲೇಬೇಕು ಗೌರ್ಮೆಂಟಿಗೆ. ದಟ್ಸ್ ವಾಟ್ ದಟ್ ಫೆಡರಲ್ ಸಿಸ್ಟಮ್ ರನ್ ಆಗುತ್ತೆ. ಹಾಗಾಗಿ ಕೆಲವರಿಗೆ ನಾವು ಯಾಕೆ ಟ್ಯಾಕ್ಸ್ ಕಟ್ಟೋದು ಹೇಳುವಂಥ ಎರೋಗೆನ್ಸಿ ಇದೆ. ಅದು ಅಲ್ಲ, ಆ್ಯಕ್ಚುಲಿ ಟ್ಯಾಕ್ಸ್ ಕಟ್ಟೋದು ಯಾವುದೇ ಕಂಟ್ರಿ ಒಂದು ನಡಿಬೇಕಿದ್ರೆ ಅವ ಟ್ಯಾಕ್ಸ್ ಕಟ್ಟಲೇಬೇಕು. ಯಾವುದಕ್ಕೆ ಟ್ಯಾಕ್ಸ್ ಕಟ್ಟಬೇಕು? ಇನ್ಕಮಿಗೆ. ಅದನ್ನು ನಾವು ಮೊದಲೇ ಸ್ಕೂಲ್ ಲೆವೆಲಲ್ಲಿ ಮಕ್ಕಳಿಗೆ ಅಟ್ಲೀಸ್ಟ್ SLC ಹೈಸ್ಕೂಲ್ ಲೆವೆಲಲ್ಲಿ ಅಥವಾ PUC ಲೆವೆಲಲ್ಲಿ, ಸೊ ನೀನೊಂದು ದೊಡ್ಡ ಸಿಟಿಸನ್, ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಒಂದು ಬಿಸ್ನೆಸ್ ಮಾಡೋ ನಿನ್ನ ಇನ್ಕಮಿಗೆ ಟ್ಯಾಕ್ಸ್ ಕಟ್ಟುವಂಥದ್ದು ಇದೊಂದು ಲಾ ಕಂಪ್ಲೈನ್ಸ್ ಅಲ್ಲದೆ ನಿನ್ನ ಒಂದು ಜವಾಬ್ದಾರಿ ಅಂತ ಹೇಳೋದನ್ನು ಹೇಳಿದರೆ, ಇವತ್ತು ನೀವು ಹೇಳಿದ ಹಾಗೆ ನಾನು ಟ್ಯಾಕ್ಸ್ ಯಾಕೆ ಕಟ್ಟಬೇಕಂತ ಹೇಳುವ ಆನ್ಸರ್ ಬರೋದಿಲ್ಲ. ಹಾಗಾಗಿ ಅದು ಚೇಂಜ್ ಆಗಬೇಕು ಮೈಂಡ್ ಸೆಟ್. ನಾನು ಟ್ಯಾಕ್ಸ್ ಕಾಂಟ್ರಿಬ್ಯೂಟ್ ಮಾಡಿದರೆ ಮಾತ್ರ ಈ ದೇಶ ನಡೀತದೆ, ಈ ಸಿಸ್ಟಮ್ ನಡೀತದೆ. ನಮ್ಮ ಎಲ್ಲ ಮುಂದಿನ ಜನ್ರೇಷನಿಗೂ ಸಹ ಇದು ಒಂದು ವೆಲ್ಫೇರ್ ಸ್ಕೀಮ್, ಇದು ಬೇರೆ ಬೇರೆ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡುವಂಥದ್ದನ್ನು ಹೇಳಿದರೆ ಇದು ಹೇಳುವುದಿಲ್ಲ. ಆದರೂ ಈಗ ನೀವು ಹೇಳಿದ ಕೆಲವರು ಹೇಳ್ತಾರೆ ನಾನು ಯಾಕೆ ಟ್ಯಾಕ್ಸ್ ಕಟ್ಟಬೇಕ್ರಿ, ನನಗೆ ಏನು ಸೆಕ್ಯೂರಿಟಿ ಇದೆ ಅದು ಇದು ಅಂತೇಳಿ. ಬಹುಶಃ ಆ ವಿಷಯವನ್ನು ಈಗ ಮುಂದಿನ ದಿನದಲ್ಲಿ ಸರ್ಕಾರ ಮಾಡಬೇಕು. ಈಗ ಒಂದು ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟುವವನಿಗೆ ಅವನಿಗೆ ಏನು ಒಂದು ಸ್ಕೀಮ್ಸ್ಗಳಿದೆ ಅವನನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಈಗ ಉದಾಹರಣೆಗೆ ನೀವು ಈಗ ಇನ್ಶೂರೆನ್ಸ್ ಇರ್ಬೋದು, ಬೇರೆ ಬೇರೆ ಇನ್ಶೂರೆನ್ಸ್ಗಳು, ಅಂಥದ್ದೆಲ್ಲ ಒಂದು ಸ್ಕೀಮನ್ನು ಇನ್ನೂ ತರಬೇಕು. ಈ GST ಬಂದ ನಂತರ ಅದನ್ನು ಮಾಡಬೇಕು ಮುಂದೆ. ಈಗ ಚುನಾವಣೆ ಸಂದರ್ಭದಲ್ಲೂ ಕೂಡ ನೋಡ್ತಾ ಹೋದ್ರೆ ಅಲ್ಲೂ ಕೂಡ ಹಲವಾರು ರೀತಿಯಾದಂತಹ ಹಣಗಳ ಸುರಿಮಳೆ ಕಾಣ್ತಾ ಇದೆ. ಹಾಗಾದ್ರೆ ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಕಟ್ಟದ ಹಣಗಳು ಕೂಡ ಅದರಲ್ಲಿ ಕೂಡ ಇರ್ತದೆ. ಹಾಗಾದ್ರೆ ಅಲ್ಲೂ ಕೂಡ GST ಅನ್ನು ಕಟ್ಟದೆ ಅಲ್ಲಿ ಕೂಡ ರಾಜ್ಯದ ಬೊಕ್ಕಸಕ್ಕೆ ಅಥವಾ ಕೇಂದ್ರದ ಬೊಕ್ಕಸಕ್ಕೆ ಮೋಸ ಮಾಡುವಂಥದ್ದು ಕೂಡ ನಡೀತಾ ಇದೆ. ಅಲ್ಲ, ಚುನಾವಣೆದು ಬೇರೆ ವಿಚಾರ. ಯಾಕಂದರೆ ಅದನ್ನು ನಾನೀಗ ಚುನಾವಣೆ ವಿಚಾರದಲ್ಲಿ ನಾವು GST ಒಟ್ಟಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಚುನಾವಣೆ ವಿಚಾರದಲ್ಲಿ ಏನಾದರೂ ಒಂದು ವಿದೌಟ್ GST ಬಿಲ್ ಮೆಟೀರಿಯಲ್ ಹೋಗ್ತಾ ಇದ್ದರೆ ಅದಕ್ಕೆ ಸರಿಯಾದ ಕೋಡ್ ಆಫ್ ಕಂಡಕ್ಟ್ ಇದೆ, ಅದಕ್ಕೆ ಪೊಲೀಸ್ ಇದೆ, ಬೇರೆ ಬೇರೆ ಇಲಾಖೆಗಳಿದೆ, ಅದನ್ನು ವಶಪಡಿಸ್ಕೊಳ್ತಾವೆ. ಅದಕ್ಕೆ ಅವರು ಆ ಡೀಲರಿಗೆ ಟ್ಯಾಕ್ಸ್ ಹಾಕಿಸ್ಬೋದು GST. ಅಥವಾ ಏನೋ ಹಣ ಸಿಕ್ಕಿದರೆ ಅದು ಮನಿ ಲಾಂಡ್ರಿಂಗ ಅಥವಾ ಹಣ ನಿಜವಾದ ಅಕೌಂಟೇಬಲ್ ಹಣ ಅಂತೇಳಿ ಅದಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆ, ಅವುಗಳು ಅದನ್ನು ಕ್ಯಾರ್ ತಗೊಳ್ತೇವೆ. ಆ ಒಂದು ವಿಷಯ ಆ್ಯಕ್ಚುಲಿ ಅದು ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟಲ್ಲಿ ಬರ್ತದೆ. ಹಾಗಾಗಿ ಅದು GSTಯ ವಿಷಯದಲ್ಲಿ ಅಷ್ಟು ಅದಕ್ಕೆ ಲಿಂಕ್ ಮಾಡುವಂಥದ್ದು ಸರಿಯಲ್ಲ. ಓಕೆ, ಎಸ್, ಇದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾತಾಡಲಿಕ್ಕಿದೆ. ಯಾವೆಲ್ಲ ರೀತಿಯಾಗಿ GST ಅನ್ನು ಈಗಾಗಲೇ ರಾಜ್ಯದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಮುಂದಿಟ್ವಿ. ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅದನ್ನು ನೋಡ್ಕೊಳ್ಳೋಣ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್ನ ಬಳಿಕ. ವಿರಾಮದ ಬಳಿಕ GST ಗೊಂದಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗತಾನೆ ನೋಡ್ತಾ ಇದ್ದಾಗೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಹಲವಾರು ವಸ್ತುಗಳು ಕೂಡ ನಮ್ಮ ನೀತಿ ಸಂಹಿತೆಯಿಂದ ಈಗಾಗಲೇ ಬಳಕೆಗೆ ಬರ್ತಾ ಇದೆ. ಕುಕ್ಕರ್ ಅಂತ ಹಲವಾರು ವಸ್ತುಗಳನ್ನು ಕೂಡ ಈಗಾಗಲೇ ರೈಡ್ ಮಾಡ್ತಾ ಇದ್ದಾರೆ.
ಅದು ಕೂಡ ಒಂದು ರೀತಿಯಾಗಿ ನೋಡ್ತಾ ಹೋದ್ರೆ ಅದಕ್ಕೂ ಕೂಡ ಹಲವಾರು ರೀತಿಯಾದಂತಹ ಟ್ಯಾಕ್ಸ್ಗಳನ್ನು ಕಟ್ಟಲೇಬೇಕು. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟಿನ ಒಂದು ವಸ್ತುಗಳನ್ನು ಕೂಡ ಬಲ್ಕ್ ಮಟ್ಟದಲ್ಲಿ ಅದನ್ನು ಕೂಡ ಖರೀದಿ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಟ್ಯಾಕ್ಸ್ ಅನ್ನು ಕಟ್ಟದೆ ಸ್ವಲ್ಪ ಮಟ್ಟಿನ ಹಣವನ್ನು ಕೊಟ್ಟು ಅಲ್ಲಿಯೂ ಕೂಡ GST ಅನ್ನು ಕಟ್ಟದೇ ರೀತಿಯಲ್ಲಿ ನಡೆಸಿಕೊಳ್ತಾರಾ ಅನ್ನುವಂಥದ್ದು ಕೂಡ ಮುಖ್ಯವಾಗಿ ನೋಡಲೇಬೇಕು. ಈಗ ದೊಡ್ಡ ಮಟ್ಟಿನ ವಸ್ತುವನ್ನು ಖರೀದಿ ಮಾಡ್ತಾರೆ. ಒಂದು ಸರಿಸುಮಾರು ಈಗ ಉದಾಹರಣೆಗೆ ಆಗತಾನೆ ಈಗ ಮೊನ್ನೆ ನಡೀತಾ ಇದ್ದಂತಹ ಘಟನೆ ನೋಡ್ತಾ ಇರ್ಬೋದು, ಕುಕ್ಕರ್ ಆಗಿರ್ಬೋದು ಅಥವಾ ಫ್ಯಾನ್ಗಳನ್ನು ಕೂಡ ಕೊಡುವಂಥದ್ದು ಕೂಡ ನಡೀತದೆ. ಹಾಗಾಗಿ ದೊಡ್ಡ ಮಟ್ಟಿನ ವಸ್ತುಗಳನ್ನು ಅಷ್ಟರ ಮಟ್ಟಿಗೆ ಒಂದು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ರೀತಿಯಾದಂಥ ಟ್ಯಾಕ್ಸ್ಗಳನ್ನು ಕೂಡ ಕಟ್ಟಬೇಕು. ಸೊ ಆ ಸಂದರ್ಭದಲ್ಲಿ ಅವನ ಮೈಂಡಲ್ಲೂ ಕೂಡ ಇರ್ತದೆ, ಇಷ್ಟರ ಮಟ್ಟಿಗೆ ಟ್ಯಾಕ್ಸ್ ಕಟ್ಟೋದಕ್ಕಿಂತ ಸ್ವಲ್ಪ ಮಟ್ಟಿನ ಹಣ ಕಟ್ಟಿದ್ರೆ ಸಾಕು. ಆ ರೀತಿಯಾಗಿಯೂ ಕೂಡ ಇದು ಚುನಾವಣೆ ಸಂದರ್ಭದಲ್ಲಿ ಅಂತಲ್ಲ, ನಿತ್ಯ ಜೀವನದಲ್ಲೂ ಕೂಡ ಇದು ನಡೀತಾ ಇರ್ತದೆ. ದೊಡ್ಡ ಮಟ್ಟಾಗಿ ಒಂದು ಪರ್ಚೇಸ್ ಮಾಡುವಾಗ, ಬಲ್ಕಲ್ಲಿ ಪರ್ಚೇಸ್ ಮಾಡುವಾಗ ಆತನ ಮೈಂಡಲ್ಲೂ ಕೂಡ ಇರುತ್ತೆ. ಟ್ಯಾಕ್ಸ್ ಕಟ್ಟೋದಕ್ಕಿಂತ ಆತನಿಗೆ ಅಥವಾ ಡೀಲರಿಗೆ ಅಥವಾ ಪ್ರೊಡ್ಯೂಸರಿಗೆ ಸ್ವಲ್ಪ ಮಟ್ಟಿನ ಒಂದು ಹಣ ಕೊಟ್ಟರೆ ಸಾಕು ಆಗ್ಬೋದು. ಈ ರೀತಿಯಾಗಿಯೂ ಕೂಡ GST ಇಂದ ತಪ್ಪಿಸಿಕೊಳ್ಬೋದು. ಅಲ್ಲ, ಈಗ ಉದಾಹರಣೆಗೆ ಒಂದು ಚುನಾವಣೆ ಸಂದರ್ಭದಲ್ಲಿ ಯಾವುದು ಈ ನೀತಿ ಸಂಯುಕ್ತೆ ಈ ಕೋಡ್ ಆಫ್ ಕಂಡಕ್ಟನ್ನು ಬಿಟ್ಟು ಅವರು ಏನೋ ಒಂದು ಮೆಟೀರಿಯಲ್ ತಗೊಂಡು ಎಲ್ಲಿಯೋ ಒಂದು ಕೊಡ್ಲಿಕ್ಕೆ ಹೋಗ್ತಾ ಇದ್ರೆ, ಉದಾಹರಣೆ ನೀವು ಹೇಳಿದಾಗೆ ಪ್ರೆಷರ್ ಕುಕ್ಕರು, ಫ್ಯಾನು, ಸಾರಿಯೋ ಏನೋ ಒಂದು ಒಂದು ಕೋಟಿ ವಸ್ತುವನ್ನು 1 ಕೋಟಿ ವ್ಯಾಲ್ಯೂವನ್ನು ತಗೊಂಡು ಹೋಗ್ತಾ ಇದ್ರೆ, ಅವ್ರು ಏನಾದರೂ ಡೀಲರಲ್ಲಿ ನನಗೆ GST ಬೇಡ ಅಂತ ಅವೇನಾದರೂ GST ಹಾಕದೆ ಒಂದು ಲಾಭದ ಆಸೆಗೆ ಮಾಡಿದರೆ, ಅದು ಏನಾದ್ರು ಸಿಕ್ಕಾಕೊಂಡ್ರೆ ಖಂಡಿತ ಅವರು GST ಕಟ್ಟಲೇಬೇಕಾಗ್ತದೆ. ಅದು ಬಹುಶಃ ಅದು ಪೊಲೀಸು ಅಥವಾ ಇನ್ಯಾರು ಯಾರು ಹಿಡಿದ್ರು ಸಹ ಅದು ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿ ಅವರು ಅದಕ್ಕೆ ಸರಿಯಾದ ಟ್ಯಾಕ್ಸ್, ಇಂಟ್ರೆಸ್ಟ್, ಪೆನಾಲ್ಟಿ ಕಟ್ಟಬೇಕಾಗ್ತದೆ. ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗುತ್ತಿಲ್ಲ. ಇಲ್ಲ ಅದು ಪಾಸ್ ಆಯಿತು, ಅವ್ರು ಏನೋ ಒಂದು ಯೂಸ್ ಮಾಡಿಬಿಟ್ರು ಬೇರೆ ಕಡೆ ಇಲ್ಲ ಅಂತ ಹೇಳಿದರೆ, ಬಹುಶಃ ಬೈಯರ್ ಇವನ ಸ್ಟಾಕಲ್ಲಿ ಸೆಲ್ಲರ್ ಇದ್ದಾನಲ್ಲ, ಅವನ ಸ್ಟಾಕಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ಅವನಿಗೆ ಅಷ್ಟು ಈಸಿ ಇಲ್ಲ. ಅವ ಅದನ್ನು ಪರ್ಚೇಸ್ ಆ್ಯಕ್ಚುಲಿ ಮಾಡಿದ್ದಿದ್ರೆ, ಅವ ವಿದೌಟ್ ಸೇಲ್ ಬಿಲ್ ಕೊಟ್ಟದಿದ್ದರೆ ಅವನ ಸ್ಟಾಕ್ ಅನ್ನೆಸೆಸರಿ ವಿದೌಟ್ ಫಿಸಿಕಲ್ ಸ್ಟಾಕ್ ಅವನಿಗೆ ಸ್ಟಾಕ್ ತೋರಿಸ್ತದೆ ಅಷ್ಟು. ಹಾಗಾಗಿ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಈ ಹಿಂದೆನೂ ಕೂಡ ಹಲವಾರು ರೀತಿಯಾದಂಥ ಟ್ಯಾಕ್ಸ್ಗಳಿತ್ತು. ಆ ಟೈಮಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡದೆ ಅದರಿಂದಲೂ ಕೂಡ ತಪ್ಪಿಸ್ತಾ ಇದ್ರು. ಈಗ GST ಅನ್ನುವಂಥದ್ದು ಬಂದಿದೆ. ಈ ಹಿಂದೆನೂ ಕೂಡ ಇದ್ದದ್ರಿಂದ ನಾವು ತಪ್ಪಿಸಿಕೊಂಡಿದ್ದೇವೆ, ಇದು ಏನು ದೊಡ್ಡ ವಿಷಯ ಅಲ್ಲ ಅನ್ನುವಷ್ಟರ ಮಟ್ಟಿಗೂ ಕೂಡ ಹಲವಾರು ಮಂದಿ ತಿಳ್ಕೊಂಡಿರ್ತಾರೆ. ಸೊ ಹಾಗಾಗಿ ಈ ಹಿಂದೆ ಇದ್ದ ವ್ಯಾಟಿನಿಂದಲೂ ಕೂಡ ತಪ್ಪಿಸಿದ್ದಾರೆ. ಹಾಗಾಗಿ GST ನಿಂದಲೂ ಕೂಡ ತಪ್ಪಿಸ್ಬೋದು ರಿಜಿಸ್ಟ್ರೇಷನ್ ಮಾಡದೆ. ಹಿಂದೆ ವ್ಯಾಟ್ ಮತ್ತು ಸರ್ವಿಸ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಮಾಡದೇ ಇದ್ದವರು ತುಂಬ ಸಂಖ್ಯೆ ಇದ್ದಾರೆ. ಹೌದು, 60-70% ಜನ ಅವರು ದೇ ಆರ್ ಲಯಬಲ್ ಟು ಪೇ ಸರ್ವಿಸ್ ಟ್ಯಾಕ್ಸ್ ಆ್ಯಂಡ್ ವ್ಯಾಟ್. ಬಟ್ ಆದರೆ GSTಯಲ್ಲಿ ಖಂಡಿತ ಸಾಧ್ಯ ಇಲ್ಲ. ಆದರೆ ಎಟ್ ಪ್ರೆಸೆಂಟ್ ಈಗ ಹೇಳುವುದಾದರೆ ನಾನೀಗ ಎಷ್ಟೋ ಜನ ಇನ್ನೂ ಸಹ GST ರಿಜಿಸ್ಟ್ರೇಷನ್ ಮಾಡಿಲ್ಲ. ಅವರ ಟರ್ನ್ ಓವರ್ ಕ್ಲೋಸ್ ಟು ಗ್ಯಾದರ್ ಇದೆ, ದೇ ಲಯಬಲ್ ಟು ಪೇ GST, ದೇ ಹ್ಯಾವ್ ಟು ಕಲೆಕ್ಟ್ ಫ್ರಮ್ ದ ಕಸ್ಟಮರ್. ಆದರೆ ಇನ್ನು ಮುಂದಿನ ದಿನದಲ್ಲಿ 1 ವರ್ಷ ಅಥವಾ 2 ವರ್ಷ ಬಹುಶಃ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ವಿಡ್ರಾ ಆಗಿದೆ. ಅದು ಐ ಥಿಂಕ್ ಇಟ್ ವಿಲ್ ಇಂಟ್ರೊಡ್ಯೂಸ್ ವಿದಿನ್ 6 ಮಂತ್. ಐ ಥಿಂಕ್ ಜೂನಿಗೆ ಇಂಟ್ರೊಡ್ಯೂಸ್ ಆಗ್ತದೆ ಅಂತ ಕಾಣ್ತದೆ. ಅದು ಇಂಟ್ರೊಡ್ಯೂಸ್ ಆದಾಗ ಆ ಒಂದು ಸಂದರ್ಭದಲ್ಲಿ ಖಂಡಿತ ಈ ಏನು ಎಸ್ಕೇಪ್ ಮಾಡ್ಕೊಂಡಿದ್ದಾರೆ ಈ ಡೀಲರ್ಗಳು ಸಿಕ್ಕಾಕ್ಕೊಳ್ತಾರೆ. ಇವರು ಪ್ರಾಪರ್ ಟ್ಯಾಕ್ಸ್ ಖಂಡಿತ ಪೇ ಮಾಡಬೇಕಾಗ್ತದೆ. ಆಗ ನಮ್ಮ ಟ್ಯಾಕ್ಸ್ ರೆವಿನ್ಯೂ ಆಟೋಮೆಟಿಕ್ ಇನ್ಕ್ರೀಸ್ ಆಗ್ತದೆ. ಈ ರೀತಿಯಾಗಿ ಎಲ್ಲ ಒಂದು ನಾವು ಏನು ಎಕ್ಸ್ಪೆಕ್ಟೇಷನ್ ಇದೆ ನಮ್ಮದೊಂದು 80% ಅಚೀವ್ ಆದರೆ ಆಟೋಮೆಟಿಕ್ ಆಗಿ ರೇಟ್ ಕಮ್ಮಿ ಆಗ್ತದೆ, GST ರೇಟ್. ಹಾಗಾದ್ರೆ ಇಲ್ಲೇ ತನಕ ನಾವೇನು ಬೀಸುವ ದೋಣಿಯಿಂದ ತಪ್ಪಿಸಿಕೊಂಡಿದ್ದೇವೆ ಅಂತ ಏನೆಲ್ಲ ತಿಳ್ಕೊಂಡಿದ್ರು ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಒಂದು ತೊಂದರೆಗಳಿದೆ ಅನ್ನುವಂಥದ್ದು ಈಗ ಮುನ್ನೆಚ್ಚರಿಕೆಯಾಗಿ ನೀವು ಮಾಹಿತಿಯನ್ನು ನೀಡಿದ್ದೀರಾ. ಹಾಗಾದ್ರೆ ಈ ಹಿಂದೆ ವ್ಯಾಟ್ ಇಂದ ತಪ್ಪಿಸಬಹುದು, ಆದ್ರೆ GST ಇಂದ ಯಾವುದೇ ಕಾರಣ ಕೂಡ ತಪ್ಪಿಸುವಂತಿಲ್ಲ. ಯಾಕಂತ ಹೇಳಿದ್ರೆ GSTಯಲ್ಲಿ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ಅದು. ಅದನ್ನ ಬಹುಶಃ ಈಗ ಗೊಂದಲ ಇರೋದ್ರಿಂದ ಒಮ್ಮೆ ವಿಡ್ರಾ ಮಾಡಿದ್ದಾರೆ. ಜೂನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಉಂಟು. ಹಾಗಾಗಿ ಯಾರಿಗೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. GST ಕೌನ್ಸಿಲು ಸಹ ಸೋ ಮೆನಿ ಆಫೀಸರ್ಸು, ಮ್ಯಾನ್ ಪವರು, ಬೇರೆ ಬೇರೆ ಸೆಕ್ಷನ್ಸ್ಗಳು ಬರ್ತದೆ. ಆಗ ಅವ್ರಿಗೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೊದಲಿನ ಒಂದು ರೀತಿಯಲ್ಲಿ ಇನ್ನೂ ವ್ಯಾಟ್ ಸರ್ವಿಸ್ ಟ್ಯಾಕ್ಸ್ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಭಾರಿ ಕಮ್ಮಿ ಅಂತ ನನ್ನ ಒಂದು ಮೆಸೇಜ್. ಹಾಗಾಗಿ ಬೆಟರ್ ಟು ಪೇ ಟ್ಯಾಕ್ಸ್. ಈಗ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಪಾನ್ ಕಾರ್ಡ್ ಅನ್ನುವಂಥದ್ದು ಅತ್ಯಂತ ಅಗತ್ಯ ಅಂತ ಆಗತ್ತಾನೆ ಹೇಳಿದ್ರೆ, ಪಾನ್ ಕಾರ್ಡ್ ಅಲ್ಲಿ ಈಗ GST ಇಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ಪಾನ್ ಕಾರ್ಡ್ ಅನ್ನು ಬಳಸ್ತಾರೆ. ಸೊ ಪಾನ್ ಕಾರ್ಡ್ ಅಲ್ಲಿ ಏನಾದ್ರೂ ಅವ್ಯವಹಾರ ನಡೆಸಿ ಅದರಲ್ಲಿ ಏನಾದ್ರೂ ಎಸ್ಕೇಪ್ ಆಗ್ಬೋದಾ? ಇಲ್ಲ, ಈಗ ಯಾಕಂತ ಹೇಳಿದ್ರೆ ನಾವು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅಥವಾ GST ಇರ್ಬೋದು ಎಲ್ಲ ಒಂದು ಪ್ಯಾನ್ ಲಿಂಕ್ ಆಗ್ತದೆ, ಈವನ್ ಬ್ಯಾಂಕ್ ಅಕೌಂಟಿಗಾಗಿ. ಹಾಗಾಗಿ ಅವನಿಗೆ ಮೊದಲು ತುಂಬ 2, 3, 4, 5 ಪ್ಯಾನ್ ಇದ್ದವರು ತುಂಬ ಜನ ಇದ್ದರು. ಆದರೆ ಆ ಒಂದು ಸಿಚುವೇಶನ್ ಈಗ ರೆಡ್ಯೂಸ್ ಆಗಿದೆ. ಅವನು ಒಂದು ಪ್ಯಾನ್ ಕೊಟ್ಟ ನಂತರ ಅದರಲ್ಲಿ GST ಬಂದ ನಂತರ ಅವನು ಇನ್ನೊಂದು ಪ್ಯಾನ್ ಹಿಡ್ಕೊಂಡು ಏನೋ ಮಾಡುವಂಥ ಅದು ಸಂಬಂಧನೇ ಇಲ್ಲ ಅದಕ್ಕೆ. ಯಾಕೆಂದರೆ GST ನಂಬರ್ ಇಸ್ ಅ ವೆರಿ ಯುನೀಕ್ ನಂಬರ್. ಇಟ್ ವಿಲ್ ಕಂಟ್ರೋಲ್ ದ ಡೀಲರ್.
ಅವನು ಏನು ವ್ಯವಹಾರ ಮಾಡಿದ್ರು GSTಯಲ್ಲಿ ಅದರಲ್ಲಿ ವ್ಯವಹಾರ ಮಾಡಬೇಕು ಅವ. ಅಥವಾ ಇನ್ನೊಂದು ಪ್ಯಾನ್ ನಂಬರ್ ಇಟ್ಕೊಂಡು ಅವ ಇನ್ನೊಂದು ಬ್ಯಾಂಕಿಗೆ ಕೊಟ್ಟರು, ಬ್ಯಾಂಕಲ್ಲಿ ಸಹ ಬ್ಯಾಂಕಿಗೆ ಒಂದೇ ಒಂದು ಪ್ಯಾನಲ್ಲಿ ಅವ ಲಿಂಕ್ ಮಾಡಲೇಬೇಕು ಬ್ಯಾಂಕ್ ಅಕೌಂಟ್, ಅಲ್ಲಿ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗ್ತದೆ. ಈಗ ನೋಡಿ 10 ಪ್ಯಾನ್ ಕಾರ್ಡ್ ಇಟ್ಕೊಂಡು ನಂಬರ್ ಇಟ್ಕೊಂಡು 10 ಬ್ಯಾಂಕ್ ಅಕೌಂಟ್ ಇರ್ಬೋದು, ಬೇರೆ ವ್ಯವಹಾರ ಲಿಂಕ್ ಮಾಡಿದ ಕೂಡಲೇ ಒಂದು ಉಳಿದ ಬ್ಯಾಂಕ್ ಅಕೌಂಟ್ ಎಲ್ಲ ಇದಾಗ್ತದೆ. ಯಾಕಂದರೆ ಆಧಾರ್ ಒಂದೇ, ಆಧಾರ್ 2 ಇಶ್ಯೂ, ಈ ಕ್ಯಾನಾಟ್ ಹ್ಯಾವ್ 2 ಆಧಾರ್ಸ್. ಹಾಗಾಗಿ ಯಾವುದೇ ಒಂದರಿಂದ ತಪ್ಪಿಸಿದ್ರೆ ಮತ್ತೊಂದರಲ್ಲಿ ಗಾಳಕ್ಕೆ ಬೀಳುವಂಥದ್ದು ಗ್ಯಾರಂಟಿ. ಈಗ ತಾನೇ ಈಗ GSTಯಲ್ಲಿ ಕೂಡ ಈ ಹಿಂದೆ ಡೀಲರ್ಸ್ಗಾಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರ್ಗಳಿಗೂ ಕೂಡ ಹಲವಾರು ರೀತಿಯಾದಂತಹ ಲಾಭನೋ ಅಥವಾ ನಷ್ಟನೋ ನಡೀತಾ ಇತ್ತು. ಆದರೆ ಈಗ ಪ್ರಸ್ತುತವಾಗಿ GST ಬಂದಿದೆ. ಹಾಗಾಗಿ GST ರಿಜಿಸ್ಟ್ರೇಷನ್ ಮಾಡಿದ್ರಿಂದ ಜನರಿಗೂ ಕೂಡ ಲಾಭಗಳಿದೆ. ಅದು ಒಂದು ಕಡೆಯಲ್ಲಿ ನೋಡ್ತಾ ಹೋದ್ವಿ. ಆದರೆ ಮುಖ್ಯವಾಗಿ ನೋಡೋದಾದ್ರೆ ಡೀಲರ್ಸ್ಗಳಿಗೆ ಅಥವಾ ಮ್ಯಾನುಫ್ಯಾಕ್ಚರ್ಗಳಿಗೆ ಯಾವ ರೀತಿಯಾದಂತಹ ಲಾಭ ಅಥವಾ ತೊಂದರೆಗಳು ಈ GSTಯಿಂದ ಬಂದಿದೆ ರಿಜಿಸ್ಟ್ರೇಷನ್ ಮಾಡಿದ್ರಿಂದ? ಆ್ಯಕ್ಚುಲಿ GST ರಿಜಿಸ್ಟ್ರೇಷನ್ ಮಾಡುವಾಗ ಇಂಪ್ಲಿಮೆಂಟ್ ಆಗುವಾಗ ಒಂಥರ ಗೊಂದಲದ ಹಾಗಿತ್ತು ಡೀಲರಿಗೆ. ಈಗ ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ದು ಆ್ಯಸ್ ಎ ಚಾರ್ಟರ್ಡ್ ಅಕೌಂಟೆಂಟ್, ಈಗ ಬಹುಶಃ ಅವರಿಗೆ ಭಾರಿ ಖುಷಿಯಾಗಿದೆ, ಡೀಲರ್ಸ್ ಎಲ್ಲರಿಗೂ, ಕನ್ಸ್ಯೂಮರ್ಸಿಗೆ ಬಿಡಿ, ಡೀಲರಿಗೆ. ಯಾಕಂತ ಹೇಳಿದರೆ ಅವರು ಮೊದಲು ಈಗ ಒಂದು ಹೋಟೆಲ್ ತಗೊಂಡ್ರೆ ಅವನು ಎಷ್ಟು ಎಂಟ್ರಿ ಟ್ಯಾಕ್ಸ್ ಕಟ್ತಾನೆ, ವ್ಯಾಟ್ ಕಟ್ತಾ ಇದ್ದಾನೆ, ಸರ್ವಿಸ್ ಟ್ಯಾಕ್ಸ್ ಕಟ್ತಾ ಇದ್ದ, ನಂತರ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಕಟ್ತಾ ಇದ್ದ, ಬೇರೆ ಬೇರೆ ಟ್ಯಾಕ್ಸ್, ಲಕ್ಸುರಿ ಟ್ಯಾಕ್ಸ್ ಕಟ್ತಾ ಇದ್ದ. ಇವತ್ತು ಖಾಲಿ ಸಿಂಗಲ್ GST. ಹಾಗಾಗಿ ಯಾವುದೇ ಒಂದು ನೋಟಿಸ್ಗಳು ಈ ವ್ಯಾಟು ಸರ್ವಿಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಪದೇ ಪದೇ ನೋಟಿಸ್ ಬರ್ತಾ ಇತ್ತು. ಅದನ್ನು ಒಂದು ಆಡಿಟು, ಒಂದು ಎನ್ಫೋರ್ಸ್ಮೆಂಟು, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಭಾರಿ ಬೇಸತ್ತು ಹೋಗಿದೆ. ಇವತ್ತು GST ಒಮ್ಮೆ GST ಇಂಪ್ಲಿಮೆಂಟ್ ಆದರೆ ಒನ್ ನೇಷನ್ ಒನ್ ಟ್ಯಾಕ್ಸ್, ಇವನಿಗೂ ಸಹ ಅದು ಬಹುಶಃ ಈ ಒಂದು ಏಕರೂಪ ತೆರಿಗೆ ಅಂತ ಹೇಳೋದು ಅವನ ಒಂದು 80% ಅವನ ಒಂದು ಹೆಡ್ಡೇಕ್ ಈ ಟ್ಯಾಕ್ಸಿನ ವಿಚಾರದಲ್ಲಿ ಹೋಗಿದೆ. ಹಾಗಾಗಿ ಇನ್ನೊಂದು 1-2 ವರ್ಷದಲ್ಲಿ ಈಗ ಪ್ರತಿ ಡೀಲರು ಇನ್ನು 1 ವರ್ಷದಲ್ಲಿ, ಕೆಲವರು ಆಲ್ರೆಡಿ ಈಗ ನಮ್ಮಲ್ಲಿ ಈ ಮೋಸ್ಟ್ ಆಫ್ ದ ಡೀಲರ್ GST ಆಗ್ಬೋದು ಅಂತ ಹೇಳೋದು ಒಂದು ಇದಕ್ಕೆ ಬಂದಿದ್ದಾರೆ. ಪ್ರತಿಯೊಬ್ಬರು ಈ GST ಹೇಳೋದು ಒನ್ ಆಫ್ ದ ಬೆಸ್ಟ್ ಟ್ಯಾಕ್ಸ್ ಅಂತ ಹೇಳಲಿಕ್ಕೆ ಖಂಡಿತ ಇನ್ನು ಹೆಚ್ಚು ದಿನ ಇಲ್ಲ, ಬಂದೇ ಬರ್ತದೆ. ಆದ್ರೆ ಬೆಸ್ಟ್ ಟ್ಯಾಕ್ಸ್ ಅಂತ ಹೇಳ್ತಾರೆ, ಆದ್ರೆ ಅದ್ರ ಬಗ್ಗೆ ಕೂಡ ಜನಸಾಮಾನ್ಯರಿಗೆ ಹೆಚ್ಚಿನ ಮಟ್ಟಿನ ಮಾಹಿತಿ ತಲುಪ್ತಾ ಇಲ್ಲ. ಅಲ್ಲಿ ಕೂಡ ಕೆಲವು ಮಿಡ್ಲ್ ಮ್ಯಾನ್ಗಳಾಗಿ ಅದನ್ನು ಕೂಡ ಮೋಸದ ಆಟಗಳನ್ನು ನಡೆಸ್ತಾರೆ. ಅಲ್ಲ, ಈವನ್ ವ್ಯಾಟ್ ಇರುವಾಗಲಿ ಸರ್ವಿಸ್ ಟ್ಯಾಕ್ಸ್ ಇರುವಾಗಲಿ ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ, ಅವರು ಸುಮ್ಮನೆ ಇದ್ರು. ಎಷ್ಟೋ ವರ್ಷದಿಂದ ಬಂದದ್ದು ಒಂದು ಟ್ರೆಡಿಷನ್ ಆಗಿ, ಇದೇನೋ ಒಂದು ಹೊಸದು ಇಂಪ್ಲಿಮೆಂಟ್ ಆದ ಇದರಲ್ಲಿ ಏನಿದೆ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿಗೋಸ್ಕರ ನನಗೆ ಅರ್ಥ ಆಗಿಲ್ಲ ನನಗೆ ಅಂತ ಹೇಳೋದು ಬಿಟ್ರೆ ಅದರಲ್ಲಿ ಏನು ಅಂತದೊಂದು ಸತ್ಯ ವಿಷಯ ಇಲ್ಲ. ಮೊದಲು ವ್ಯಾಟ್ ಸರ್ವಿಸ್ ಟ್ಯಾಕ್ಸ್ ಎಷ್ಟು ವರ್ಷದಿಂದ ಏನು ಅರ್ಥ ಆಗಿದೆ, ಯಾರಿಗೆ ಅರ್ಥ ಆಗಿದೆ, ಯಾರು ಜನಸಾಮಾನ್ಯರಿಗೆ ಹೇಳೋದು. ಒಬ್ಬ ಕನ್ಸಲ್ಟೆಂಟಿಗೆ ಅಥವಾ ಒಬ್ಬ ಎಜುಕೇಟೆಡ್ ಆಗಿ ನಾನು ಹೇಳ್ತಾ ಇಲ್ಲ, ಈ ಜನಸಾಮಾನ್ಯರಿಗೆ ಮೊದಲಿಂದೂ ಸಹ ಇಲ್ಲ. GSTಯನ್ನು ಸುಮ್ಮನೆ ಒಂದು ಯಾವುದೋ ಒಂದು ವಿಷಯದಲ್ಲಿ ಕೆಲವರು ಅದೊಂದು ಗೊಂದಲ ರೀತಿಯಲ್ಲಿ ಒಂದು ಇಶ್ಯೂ ಮಾಡಿದರು. ಅದು ಜನರ ಮನಸ್ಸಲ್ಲಿದೆ, ಅದು ಹೋಗಬೇಕಿದ್ರೆ ಟೈಮ್ ಹ್ಯಾಸ್ ಟು ಕಮ್, ಟೈಮ್ ಹ್ಯಾಸ್ ಟು ಆನ್ಸರ್. ಈಗ ಅದನ್ನೇ ಮಾಡ್ತಾ ಇರುವಂತದ್ದು ಮುಖ್ಯವಾಗಿ ನೋಡ್ತಾ ಇದೆ ಸಮಾಜದಲ್ಲಿ. GST ಅನ್ನುವಂಥದ್ದು ಹೊಸತು ಬಂದಿದೆ, ಇದರಲ್ಲಿ ಹಲವಾರು ರೀತಿಯಾದಂತಹ ಲೋಪದೋಷಗಳಿದೆ, ಈ ರೀತಿಯಾದಂತಹ ಟ್ಯಾಕ್ಸ್ ಗಳಿದೆ ಅಂತ ಸುಳ್ಳು ಮಾಹಿತಿಯೊಂದಿಗೆ ಜನರನ್ನು ಮೋಸ ಮಾಡಿ ಟ್ಯಾಕ್ಸ್ ಅನ್ನು ಕಬಳಿಸ್ತಾ ಇದ್ದಾರೆ. ವಯಸ್ಸಾಗಿ ಟ್ಯಾಕ್ಸ್ ಅನ್ನು ಕಬಳಿಸುವಂತ ರೀತಿಯಲ್ಲೂ ಕೂಡ ನಡೀತಾ ಇದೆ. ಇಲ್ಲ, ಅದು ಏನೋ ಒಂದು ಬೇಕಿದ್ರೆ ಎಷ್ಟು ಪಾಪ್ಯುಲೇಷನ್ ಇರುವಾಗ ಅಲ್ಲಿ ಸಣ್ಣ ಸಣ್ಣ ಡೀಲರ್ಗಳು ಏನೋ ಒಂದು ಸಣ್ಣ ಪುಟ್ಟ ವಿತ್ ನಾಲೆಜ್ ವಿದೌಟ್ ನಾಲೆಜ್ ಆಗಿರ್ಬೋದು. ಆದರೆ ಅದನ್ನು ಸರಿಪಡಿಸ್ಲಿಕ್ಕೆ ಬಹುಶಃ ಈ GST ಇನ್ 1-2 ಇಯರ್ಸ್ ಅಲ್ಲಿ ನಿಮ್ಗೆ ಈಗಾಗಲೇ ಆಲ್ರೆಡಿ GST ಕೌನ್ಸಿಲ್ ಮೀಟಿಂಗಲ್ಲಿ ಪ್ರತಿಯೊಂದು ಡೀಲರಿಗೂ ಆ ಡಿಪಾರ್ಟ್ಮೆಂಟಿಗೆ ಹೇಳಿದ್ದಾರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದರೆ ಮೊದಲಿರುವಂಥ ಕೆಲವು ಆಫೀಸರ್ಸ್ಗಳು ಅವರು ಸರಿಯಾಗಿ ಕೋಪರೇಷನ್ ಕೊಡಬೇಕು. ಈ ಸೇಲ್ಸ್ ಟ್ಯಾಕ್ಸ್ ವ್ಯಾಟ್ ಆಫೀಸರ್ಸ್ ಇರ್ಬೋದು ಅಥವಾ ಸರ್ವಿಸ್ ಟ್ಯಾಕ್ಸಿನವ್ರು ಇರ್ಬೋದು, ಈ ಸಪೋಸ್ ಮಂಗಳೂರೇ ತಗೊಂಡ್ರು, ಅವರ ಕೋಪರೇಷನ್ ಅಲ್ಲಿ ಕರೆಕ್ಟಾಗಿ ಕೋಪರೇಷನ್ ಆಗ್ತಾ ಇಲ್ಲ, ಅದು ಆಗಬೇಕು. ಆ ಕೋಪರೇಷನ್ ಡೀಲರಿಗೂ ಆಗಬೇಕು, ಎಂಡ್ ಯೂಸ್ ಕನ್ಸ್ಯೂಮರಿಗೂ ಆಗಬೇಕು, ಅವರು ಗೈಡ್ ಮಾಡಬೇಕು. ಅವರು ಇದನ್ನು ಯಾವುದು ಹೇಳಿದ್ರು ಇದು ಸರಿ ಇಲ್ಲ ಅಂತ ಹೇಳುವಂಥ ಒಂದು ಜಾಯಮಾನ ಸ್ವಲ್ಪ ಮಟ್ಟಿಗೆ ಇದೆ ನನಗೆ ಬಂದಾಗೆ. ಅಂತ ಹೇಳಿದರೆ ಟ್ಯಾಕ್ಸು ಜಾಸ್ತಿ ಅದನ್ನು ಅವರು ಕರೆಕ್ಟಾಗಿ ಗೈಡ್ ಮಾಡಿದರೆ ಆಗ ಒಂದು ಇದನ್ನು ಖಂಡಿತ ಈ ಪ್ರಾಬ್ಲಮ್ಗಳು ಬರೋದಿಲ್ಲ. ಈಗ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಕೊನೆಗೆ ಸೇಲ್ ಆಗೋ ತನಕ ಹಲವಾರು ಹಂತಗಳನ್ನು ಕೂಡ ತಲುಪ್ತದೆ. ಆ ಸಂದರ್ಭದಲ್ಲಿ ಯಾವೆಲ್ಲ ಹಂತಗಳಲ್ಲಿ GST ಅನ್ನು ಹಾಕಲಾಗ್ತದೆ ಅಂತ? GST ಕೇವಲ ನಿಮಗೆ B2C ಆ್ಯಂಡ್ B2B ಅಂತ ಹೇಳಿ ಒಬ್ಬ ಇನ್ನೊಬ್ಬನಿಗೆ ಸೇಲ್ ಮಾಡುವಾಗ ಅವನು GST ಹಾಕ್ತೀವಿ. ಪ್ರತಿಯೊಂದು ಇನ್ಪುಟ್ ಬರ್ತದೆ ಅದರಲ್ಲಿ. ಹಾಗಾದ್ರೆ ಎಲ್ಲ ಕಡೆ ಮೊದಲು ಏನಿತ್ತು ಸರ್ವಿಸ್ ಟ್ಯಾಕ್ಸು ವ್ಯಾಟ್ ಒಟ್ಟಿಗೆ ಸೆಟ್ ಆಫ್ ಆಗ್ತಾ ಇಲ್ಲ, ಸೆಂಟ್ರಲ್ ಎಕ್ಸೈಸು ವ್ಯಾಟ್ ಒಟ್ಟಿಗೆ ಸೆಟ್ ಆಫ್ ಆಗಿ, ಈಗ ಹಾಗಲ್ಲ, ಎಲ್ಲ ಕಡೆ GST ಒಂದರಿಂದ ಇನ್ನೊಂದಿಗೆ ಸೆಟ್ ಆಫ್. ಈಗ ಉದಾಹರಣೆಗೆ ಯಾರು ನನಗೆ ಬಿಲ್ ಮಾಡಿ ಹಾಕಿದ್ರು, ನಾನು ಸೇಲ್ ಮಾಡುವಾಗ ಈ ಕಟ್ಟಿದ ಟ್ಯಾಕ್ಸನ್ನು ಸೆಟ್ ಆಫ್ ಮಾಡಿ ಬ್ಯಾಲೆನ್ಸ್ ಕಟ್ಟಲಿಕ್ಕೆ. ಹಾಗಾಗಿ ಎಲ್ಲ ಏಕರೂಪ ಆದರೆ ಮೊದಲು ಏನಿಲ್ಲ, ಒಂದು ಟ್ಯಾಕ್ಸ್ ಇನ್ನೊಂದು ಟ್ಯಾಕ್ಸ್ ಒಟ್ಟಿಗೆ ಸೆಟ್ ಆಫ್ ಆಗೋದಿಲ್ಲ. ಸೆಂಟ್ರಲ್ ಎಕ್ಸೈಸ್ ಬೇರೆ, ಅವನಿಗೆ ರಿಜಿಸ್ಟ್ರೇಷನ್ ಇಲ್ಲ, ಸರ್ವಿಸ್ ಟ್ಯಾಕ್ಸ್ ಬೇರೆ, ವ್ಯಾಟ್ ಬೇರೆ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಬೇರೆ, ಲಕ್ಸುರಿ ಟ್ಯಾಕ್ಸ್ ಬೇರೆ, ಆಕ್ಟ್ರಾಯ್ ಬೇರೆ, ಇಂಥ ಪ್ರಾಬ್ಲಮ್ಗಳಿರೋದ್ರಿಂದ ಒಂದಕ್ಕೊಂದು ಸೆಟ್ ಆಫ್ ಆಗದೆ ಈ ಕ್ಯಾಸ್ಕ್ಯಾಡಿಂಗ್ ಎಫೆಕ್ಟ್ ಉಂಟಲ್ಲ ಅದು ಇತ್ತು. ಈಗ ಎಲ್ಲ ಕಡೆ ಒಬ್ಬ ಇನ್ನೊಬ್ಬನಿಗೆ ಸೇಲ್ ಮಾಡುವಾಗ ಬಿಲ್ ಮಾಡಲೇಬೇಕು, ಆಗ GST ಹಾಕ್ತಾನೆ.
ಅವ ಇನ್ನೊಬ್ಬರಿಗೆ ಸೇಲ್ ಮಾಡುವಾಗ ಹಿಂದಿನ ಅವ ಹಾಕಿದ ಟ್ಯಾಕ್ಸನ್ನು ಸೆಟ್ ಆಫ್ ಮಾಡ್ಕೊಂಡು ಕಟ್ಟಲಿಕ್ಕೆ. ಸೊ ಇನ್ಪುಟ್. ಸೊ ಹಾಗಾಗಿ ಆ ಪ್ರಾಬ್ಲಮ್ಗಳು ಇನ್ನೂ ಇಲ್ಲ, ಮೊದಲಿತ್ತು. ಹಾಗಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ, ಯಾಕಂದ್ರೆ ಈ ಹಿಂದೆ ಹಲವಾರು ರೀತಿಯಾದಂತಹ ಟ್ಯಾಕ್ಸ್ಗಳಿತ್ತು, ಆದ್ರೆ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಅಷ್ಟರ ಮಟ್ಟಿಗಿನ ಟ್ಯಾಕ್ಸ್ಗಳು ಇಲ್ಲ ಅಂತ ಮುಖ್ಯವಾಗಿ ಹೇಳ್ತಾ ಇದ್ದೇವೆ ತಾವು. 100%. ಯಾಕಂತ ಹೇಳಿದ್ರೆ ಇಟ್ ಈಸ್ ನಾಟ್ ಓನ್ಲಿ ಗೇಮ್ ಚೇಂಜರ್ ಆಫ್ ಇಕಾನಮಿ, ಇಟ್ ಈಸ್ ದ ಬಿಗ್ಗೆಸ್ಟ್ ಟ್ಯಾಕ್ಸ್ ರಿಫಾರ್ಮ್. ಯಾಕೆ ಇಂಥ ಒಂದು ಟ್ಯಾಕ್ಸ್ ರಿಫಾರ್ಮನ್ನು ಮಾಡಿದ್ದು ಇಂಡಿಯಾದಂಥ ಕಂಟ್ರಿಯಲ್ಲಿ ಇಷ್ಟು ಫಾಸ್ಟಾಗಿ, ಇದು 100ಕ್ಕೆ 100 ಜನಗಳಿಗೂ ಒಳ್ಳೆಯದು. ಮುಂದಿನ ಪೀಳಿಗೆಗೆ ಈ ಟ್ಯಾಕ್ಸ್ ಟ್ರಾನ್ಸ್ಪರೆನ್ಸಿ ಇರ್ಬೋದು ಅಥವಾ ಟ್ಯಾಕ್ಸ್ ಟೆರರಿಸಮ್ ಅಂತ ಆಗ್ತಾ ಇತ್ತು, ಅದು ಇಲ್ಲಿಗೆ ಎಂಡ್ ಆಗ್ತದೆ. ಬಹುಶಃ ವ್ಯಾಟ್, ಸರ್ವಿಸ್ ಟ್ಯಾಕ್ಸ್, ಬೇರೆ ಬೇರೆ ಟ್ಯಾಕ್ಸಲ್ಲಿ ಟ್ಯಾಕ್ಸ್ ಟೆರರಿಸಮ್ ಅಂತ ಹೇಳ್ಬೋದು ನಾವು. ಏನೇನೋ ನೋಟಿಸ್ ಬರ್ತದೆ, ಡಿಪಾರ್ಟ್ಮೆಂಟ್ ಅವ್ರು ಹೆದರಿಸುತ್ತಾರೆ, ಈಗ ಕಟ್ಟಬೇಕಂತ ಹೇಳ್ತಾರೆ, ಇವನಿಗೆ ಕಟ್ಟಲಿಕ್ಕೆ ಹಣ ಇಲ್ಲ, 5 ವರ್ಷ ಹಿಂದಿನದನ್ನು ಈಗ ಕಟ್ಟಿ ಅಂತ ಹೇಳೋದು, ಅಲ್ಲಿವರೆಗೆ ಸುಮ್ಮನೆ ಕೂತ್ಕೊಂಡು ಇಂಥ ಟ್ಯಾಕ್ಸ್ ಟೆರರಿಸಮ್ ಆಗ್ತಾಯಿತ್ತು. ಅಂಥ ಟ್ಯಾಕ್ಸ್ ಟೆರರಿಸಮ್ ಇವತ್ತು ಎಂಡ್ ಆಗಲಿಕ್ಕೆ ಈ GST ಒಂದು ಕಾರಣ. ಈ GST ಇಂದ ಖಂಡಿತ ಇನ್ನು ಮುಂದಿನ ದಿನದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಬರುವುದಿಲ್ಲ. ಈಗಾಗಲೇ CGST ಆಗಿರ್ಬೋದು, SGST, ಇದ್ರ ಜೊತೆಗೆ IGST ಮತ್ತು UTGST ಅನ್ನುವಂಥ, ಅಂದ್ರೆ ಯೂನಿಯನ್ ಟೆರಿಟರಿಯಲ್ಲಿ ಕೂಡ ನಾವು ಯಾವ ರೀತಿಯಾದಂಥ ಒಂದು ವ್ಯವಹಾರ ನಡೆಸಿದ್ರು ಕೂಡ ಅಲ್ಲಿಯೂ ಕೂಡ ಟ್ಯಾಕ್ಸ್ಗಳನ್ನು ಕಟ್ಟಲೇಬೇಕು. ಎಲ್ಲ ಕಡೆ ಮೊದಲಿನ ಹಾಗೆಲ್ಲ ಎಕ್ಸಂಪ್ಷನ್ಸ್ ಇಲ್ಲ. ಬಟ್ ಈಗ ನಿಮ್ಮ ಏಕರೂಪ ತೆರಿಗೆ ಎಲ್ಲ ಕಡೆ, ಒನ್ ನೇಷನ್ ಒನ್ ಟ್ಯಾಕ್ಸ್ ಹೇಳಿದರೆ ಎಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಯೂನಿಯನ್ ಟೆರಿಟರಿ ಯಾವುದೇ ಇರಲಿ, ನಿಮಗೆ ಟ್ಯಾಕ್ಸ್ ರೇಟು ಎವ್ರಿಥಿಂಗ್ ಎಲ್ಲ ಕಡೆ ಒಂದೇ, ಸೇಮ್. ಹಾಗಾಗಿ ಇದೊಂದು ಸಿಂಗಲ್ ಮಾರ್ಕೆಟ್, ಮೀನಿಂಗ್ ಕೊಡುವಂಥದ್ದು ಸಿಂಗಲ್ ಮಾರ್ಕೆಟ್. ಎಸ್. ಈಗ ಟ್ಯಾಕ್ಸ್ ರೇಟ್ ಕೂಡ ಮೊನ್ನೆ ಸ್ವಲ್ಪ ಮಟ್ಟಿನ ಬದಲಾವಣೆಗಳಾಗಿದೆ, ಇದರಿಂದ ಏನೆಲ್ಲ ರೀತಿಯಾದಂಥ ಬದಲಾವಣೆ ಆಯಿತು? ಅಲ್ಲ, ಬದಲಾವಣೆ ಹೇಳಿ ನಿಮಗೆ ಟ್ಯಾಕ್ಸ್ ರೇಟಲ್ಲಿ ಸಮ್ ಪ್ರಾಡಕ್ಟ್ಗಳನ್ನು ರಿಡ್ಯೂಸ್ ಮಾಡಿದ್ದಾರೆ. ಸ್ವಲ್ಪ ಅಗ್ರಿಕಲ್ಚರ್ ಐಟಮ್ಸ್ ಇರ್ಬೋದು, ಎಲೈಡ್ ಐಟಮ್ಸ್ ಇರ್ಬೋದು. ಉದಾಹರಣೆಗೆ ಫ್ಲೈವುಡ್ 28% ಇತ್ತು, ಅದು ಈಗ 18 ಮಾಡಿದರು. ಈಗ ಹೋಟೆಲ್ 18 ಇತ್ತು, ಅದು 12 ಆಯಿತು. ಕಾಂಪೋಸಿಟ್ ಅವರಿಗೆ 5% ಮಾಡಿದರು. ಹೀಗೆ ತುಂಬ ಟ್ಯಾಕ್ಸ್ ರೇಟ್ಗಳು ದಿನದಿಂದ ದಿನಕ್ಕೆ, ಯಾಕಂತ ಹೇಳಿದರೆ ನೀವು ರಿಕ್ವೆಸ್ಟ್ ಮಾಡಿದಾಗ ನಮ್ಮ GST ಕೌನ್ಸಿಲ್ ಅವರು ಡಿಸೈಡ್ ಮಾಡ್ತಾರೆ ವೆದರ್ ಇಟ್ ಈಸ್ ಯಾವುದು ಎಂಡ್ ಯೂಸರ್ ಅಥವಾ ರೂರಲ್ ಇಕಾನಮಿ, ಒಂದು ಪೂವರಿಗೆ ಇದು ಹೆಲ್ಪ್ ಆಗ್ತದೆ ಅಂತಿದ್ರೆ ಆ ಐಟಮ್ಗಳಿಗೆ ಟ್ಯಾಕ್ಸ್ ರೇಟನ್ನು ರಿಡ್ಯೂಸ್ ಮಾಡ್ತಾರೆ. ಅಂದ್ರೆ ಈಗಾಗಲೇ ಅದು ಡೆವಲಪ್ ಆಗಿರುವಂತದ್ದಷ್ಟೇ, ಇನ್ನೂ ಕೂಡ ಜನರಿಗೆ ಪರಿಚಯ ಆಗಬೇಕು, ಏನೆಲ್ಲ ರಿಪ್ಲೈಗಳು ಬರ್ತದೆ ಅನ್ನುವಂಥದ್ದನ್ನು ಕಾದು ನೋಡಿ ಮತ್ತೆ ಬದಲಾವಣೆಗಳು ನಡೀಲೇಬೇಕು. ಬದಲಾವಣೆ ಅಂದ್ರೆ ಒಳ್ಳೆ GST ಇನ್ನೂ ಸಹ ನಿಮಗೆ ಫ್ರೆಂಡ್ಲಿ ಆಗ್ತದೆ, ಇನ್ನೂ ಸಹ ನಿಮ್ಮ ರೇಟ್ಗಳು ಕಮ್ಮಿ ಆಗ್ತದೆ. ಆದರೆ ಟ್ಯಾಕ್ಸ್ ಪೇಯರ್ಸ್ ನಂಬರ್ಸ್ ಜಾಸ್ತಿ ಆಗಬೇಕು. ಅದಕ್ಕೆ ನಮ್ಮ GST ಕೌನ್ಸಿಲ್ ಕೆಲಸ ಮಾಡಬೇಕು. ಬಹುಶಃ ಇದರ ಇಂಪ್ಲಿಮೆಂಟೇಷನ್ ಎಕ್ಸಿಸ್ಟಿಂಗ್ ಆಫೀಸರಿಗೆ ಟ್ರೈನಿಂಗ್ ಕೊಟ್ಟು ಅವರ ಮೆಂಟಾಲಿಟಿಯನ್ನು ಚೇಂಜಸ್ ಮಾಡಿಬಿಟ್ಟು ಈ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ಪೇಯರ್ ಅಲ್ಲದೆ ಈಗಾಗಲೇ ಟ್ಯಾಕ್ಸ್ ಪೇಯರ್ ಎಷ್ಟೋ ಜನ ಎಸ್ಕೇಪ್ ಆಗಿದ್ದಾರೆ ಅಥವಾ ಮಾಡ್ತಾ ಇಲ್ಲ, ಅವ್ರನ್ನ ರಿಜಿಸ್ಟರ್ ಮಾಡಬೇಕು. ಅದು ಇಂಪಾರ್ಟೆಂಟ್ ಕೆಲಸ ನಡಿಬೇಕು. ಈ ಹಿಂದೆ ರಾಜ್ಯದಲ್ಲಿ ವ್ಯಾಟ್ ಅನ್ನುವಂಥದ್ದು ಟ್ಯಾಕ್ಸ್ ಇತ್ತು, ಹಾಗಾಗಿ ರಾಜ್ಯದ ಬೊಕ್ಕಸಕ್ಕೆ ಸ್ವಲ್ಪ ಹೆಚ್ಚಿನ ಮಟ್ಟಿನ ಹಣ ಬರ್ತಾ ಇತ್ತು. ಆದ್ರೆ ಈಗ GST ಇಂದ 50% ರಾಜ್ಯಕ್ಕೆ ಬಂದ್ರೆ 50% ಕೇಂದ್ರಕ್ಕೆ ಹೋಗ್ತದೆ. ಹಾಗಾಗಿ ಈ ಹಿಂದಿನ ವ್ಯಾಟಿಗಿಂತ ಸ್ವಲ್ಪ ಮಟ್ಟಿನ ಕಡಿಮೆ ಬರ್ತಾ ಇದೆ ರಾಜ್ಯಕ್ಕೆ. ಹಾಗಾಗಿ ರಾಜ್ಯದ ಅಭಿವೃದ್ಧಿಯಲ್ಲಿ ಅಥವಾ ರಾಜ್ಯದ ಬೊಕ್ಕಸದಲ್ಲಿ ಕಡಿಮೆ ಆಗಿರೋದ್ರಿಂದ ರಾಜ್ಯದ ಅಭಿವೃದ್ಧಿಗೆ ಏನಾದರೂ ತೊಂದರೆ ಇದೆಯಾ? ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಶಾರ್ಟ್ ಫಾಲ್ ಆದಂತ GST ಟ್ಯಾಕ್ಸ್ ಅನ್ನ ಸೆಂಟ್ರಲ್ ಬ್ಯಾರ್ ಮಾಡ್ತಾ ಇದೆ ಈಗ. ಶಾರ್ಟ್ ಫಾಲ್ ಅನ್ನ ಬಹುಶಃ ಈಗ 1 ಇಯರ್ ಅಲ್ಲೇ ಅವ್ರು ಎಕ್ಸ್ಪೆಕ್ಟ್ ಮಾಡಬೇಕು. ಅವ್ರು ಯಾಕಂದ್ರೆ ಸ್ಟೇಟ್ ಅಲ್ಲಿ ನಾನು ಹೇಳಿದ್ದೇನಲ್ಲ 60-70% ಟ್ಯಾಕ್ಸ್ ಕಟ್ಟದೆ ಎಷ್ಟೋ ವರ್ಷದಿಂದ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ. ಅವರು ಬಂದಾಗ ಆಟೋಮೆಟಿಕ್ ಆಗಿ ಟ್ಯಾಕ್ಸ್ ಏನು ಎಕ್ಸ್ಪೆಕ್ಟ್ ಮಾಡಿದರೆ ಅದಕ್ಕಿಂತ ಜಾಸ್ತಿ ಸ್ಟೇಟ್ಗೆ ಟ್ಯಾಕ್ಸ್ ಬರ್ತದೆ 1 ಇಯರಲ್ಲಿ. ಈಗ ನಾನು ಹೇಳಿದೆಲ್ಲ, ತುಂಬ ಜನ ಟ್ಯಾಕ್ಸ್ ಲಯಬಲ್ ಟು ಪೇ ಟ್ಯಾಕ್ಸ್ ದೇ ಆರ್ ನಾಟ್ ರಿಜಿಸ್ಟರ್ಡ್. ಅದು ಆಗಬೇಕು, ಆ ಕೆಲಸ ಸ್ಟೇಟಿನಲ್ಲಿ ಆಗಬೇಕು. ಅದನ್ನು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಒಂದಿಗೆ ಸೇರಿಕೊಂಡು ಅದನ್ನು ಮಾಡಬೇಕು. ಈಗ ಕೊನೆಯದಾಗಿ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ. ಕೊನೆಯದಾಗಿ GST ಯಲ್ಲಿರುವಂತಹ ಏನಾದ್ರೊಂದು ಚಿಕ್ಕ ಮಟ್ಟಿನ ಗೊಂದಲ ಜನರಿಗೂ ಕೂಡ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಾಗಿ ಇದರ ಬಗ್ಗೆ ಜಾಗೃತಿ ವಹಿಸಬೇಕು ಅಂತ ಹೇಳ್ತೀರಾ? ಈಗ ಜನರು ಜಾಗೃತಿ ವಹಿಸುವಂಥದ್ದು ಫಸ್ಟ್ ಆಫ್ ಆಲ್ ಟ್ಯಾಕ್ಸ್ ರೇಟನ್ನು, ರೇಟ್ ಆಲ್ಮೋಸ್ಟ್ ಇದ್ರೂ ಸಹ ನೀವು ಒಂದು ಪರ್ಚೇಸ್ ಮಾಡುವಾಗ ಸ್ವಲ್ಪ ಬಿಲ್ಲನ್ನು ನೋಡಬೇಕು. ಇನ್ನೊಂದು ನಿಮಗೆ GST ನಂಬರನ್ನು ಕೆಲವರು GST ರಿಜಿಸ್ಟ್ರೇಷನ್ ತಗೊಳ್ಳದೆ ಏನಾದರೂ ಹಾಕ್ತಾ ಇದ್ದಿದ್ರೆ ಅದನ್ನು ನೋಡಿ ಸ್ವಲ್ಪ ವೆರಿಫೈ ಮಾಡ್ಬೋದು. ಇಟ್ ಇಸ್ ನಾಟ್ ಸೊ ಡಿಫಿಕಲ್ಟ್ ಅಂತ ಒಂದು ಜಾಗ್ರತೆಯನ್ನು ವಹಿಸಬೇಕು. ಮತ್ತೊಂದು ಹೇಳಿದರೆ GST ಅಂತ ಹೇಳುವಂಥದ್ದು ಬಿಲ್ಲನ್ನು ನಾವು ಈಗ ಎಂಡ್ ಯೂಸರ್ ಆದರೆ ಅವನಿಗಿಲ್ಲ, ಅವ B2B ಅವ ಡೀಲರ್ ಆದರೆ ಅವನಿಗೆ ಇನ್ಪುಟ್ ಸಿಗ್ತದೆ. ಇನ್ಪುಟ್ ಸಿಗುವಾಗ ನಮಗೆ GSTR2 ನಾವು ರಿಟರ್ನ್ ಫೈಲ್ ಮಾಡುವಾಗ ಆಟೋಮೆಟಿಕ್ ಆಗಿ ಅವನ ಪರ್ಚೇಸು ನಮ್ಮ ಸೇಲ್ಸ್ಗೆ ಲಿಂಕ್ ಆಗ್ತದೆ. ಈಗ ಸದ್ಯಕ್ಕೆ GSTR2 ಬಗ್ಗೆ ಟೈಮ್ ಇದೆ. ಈಗ ಖಾಲಿ ನಾವು GSTR1 ಮತ್ತು 3B ಅನ್ನು ಮಾತ್ರ ಫೈಲ್ ಮಾಡ್ತೇವೆ. ಆ GSTR2 ಹೇಳೋದು ವೆರಿ ಇಂಪಾರ್ಟೆಂಟ್ ರೂಲ್.
ಅದು ಏನಂದರೆ ನಾನು ಪರ್ಚೇಸ್ ಮಾಡಿದರೆ ನನಗೆ ಅವ ಸೇಲ್ಸನ್ನು ಅಪ್ಲೋಡ್ ಮಾಡಿದಾಗ ನನ್ನ ಪರ್ಚೇಸ್ ಆಟೋಮೆಟಿಕ್ ಆಗಿ ಲಿಂಕ್ ಆಗ್ತದೆ. ಹಾಗಾಗಿ ಏನೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದು ನಾನು ಹೇಳಿದ B2B. ಎಸ್ ಇಷ್ಟೊತ್ತು GST ಬಗ್ಗೆ ಇರುವಂತಹ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡಂತಹ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಬಂದಂತಹ ಶಾಂತರಾಮ್ ಶೆಟ್ಟಿ ಅವರು ನಮ್ಮ ಜೊತೆ ಇಷ್ಟು ಹೊತ್ತಿದ್ರು. ಎಸ್ ಈ ಕಾರ್ಯಕ್ರಮದ ಕೊನೆಯದಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಸರ್ ತಮಗೆ ಕಾರ್ಯಕ್ರಮದ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಯಾವೆಲ್ಲ ರೀತಿಯಾಗಿ ಜನತೆಗೆ ಮೋಸಗಳು ನಡೀತಾ ಇದೆ, ಅದರಿಂದ ಯಾವೆಲ್ಲ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಿಮಗೆ ಸಮಾಜದಲ್ಲಿ GST ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಉಪಯೋಗ ಇದೆ ಅನ್ನುವಂಥದ್ದನ್ನು ಮೊದಲಾಗಿ ತಿಳ್ಕೊಳ್ಳಿ. ಆದರೆ ಅದರಲ್ಲಿರುವಂತಹ ಯಾವುದೇ ತೊಂದರೆಗಳು ಮುಂದಿನ ದಿನಗಳಲ್ಲಿ ತಡೆಗಟ್ಟಲಿಕ್ಕೆ ಸರ್ಕಾರಗಳು ಅದರದ್ದೇ ಆದಂತಹ ನಿಯಮಗಳನ್ನು ರೂಪಿಸ್ತಾ ಇದೆ. ಆದರೆ ಸದ್ಯಕ್ಕೆ ಪ್ರಸ್ತುತ ಯಾವೆಲ್ಲ ರೀತಿಯಾದಂತಹ ತೊಂದರೆಗಳು ಜನರಿಗೆ, ಜನಸಾಮಾನ್ಯರಿಗೆ, ಸಮಾಜದಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನೀವೇ ತಿಳ್ಕೊಳ್ಳಿ. ಅದ್ರ ಬಗ್ಗೆ ಎಚ್ಚೆತ್ತುಕೊಂಡು ವ್ಯವಹಾರವನ್ನು ನಡೆಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV.